ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾಣುತ್ತಾ? ಹರೇ ಕೃಷ್ಣ. ಕಾಣ್ತದೆ ಮಾತಾಜಿ. ಸ್ಕ್ರೀನ್ ಕಾಣ್ತಾ ಇದೆಯಾ? ಕಾಣಿಸ್ತದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಸ್ವಾಗತ. ಇವತ್ತಿನ ಚೈತನ್ಯ ಚರಿತಾಮೃತ ತರಗತಿಗೆ ಸ್ವಾಗತ. ಮೊಟ್ಟ ಮೊದಲು ಈ ಚೈತನ್ಯ ಚರಿತಾಮೃತ ಓದುವ ತರಗತಿಯಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂತಹ ದೇವಸ್ಥಾನದ ಮುಖ್ಯಸ್ಥ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ನನ್ನ ಅನಂತ ವಂದನೆಗಳು. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ನಾನು ಹೇಳಿದ್ದರ ಪ್ರಾರ್ಥನೆಯನ್ನ ದಯವಿಟ್ಟು ರಿಪೀಟ್ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य प्रभु नित्यानंद जय अद्वैत चंद्र जय गौर भक्त वृंदा. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य प्रभु नित्यानंद जय अद्वैत चंद्र जय गौर भक्त वृंदा. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य प्रभु नित्यानंद जय अद्वैत चंद्र जय गौर भक्त वृंदा. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य प्रभु नित्यानंद जय अद्वैत चंद्र जय गौर भक्त वृंदा. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ.
ಜಯ 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 ಶ್ರೀ ಜಯ ಶ್ರೀ ಚೈತನ್ಯ ಪ್ರಭು ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಪ್ರಭು ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಈಗ ಪ್ರಾರಂಭ ಮಾಡೋಣ. ಆದಿಲೀಲಾ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8 ಶ್ಲೋಕ 37. ಭಾಗವತೆ ಯತ ಭಕ್ತಿ ಸಿದ್ಧಾಂತೇರ ಸಾರ ಲಿಖಿಯ ಛೇನ ಇನ್ಹ ಜಾನಿ ಕರಿಯ ಉದ್ಧಾರ. ಜಯಲಕ್ಷ್ಮಿ ಮಾತಾಜಿ ಓದಿ. ಜಯಲಕ್ಷ್ಮಿ ಮಾತಾಜಿ. ಓದ್ತೀನಿ ಮಾತಾಜಿ. ಭಗವತೆ ಯಥಾ ಭಕ್ತಿ ಸಿದ್ಧಾಂತರೇ ಸಾರ ಕಿಲಿಯಾಚೇನ ಇಹ ಜಾನಿ ಕರಿಯ ಉದ್ಧಾರ. ಭಗವತೆ ಶ್ರೀಮದ್ ಭಾಗವತದಲ್ಲಿ ಯಥಾ ಎಲ್ಲ ಭಕ್ತಿ ಸಿದ್ಧಾಂತೇರ ಭಕ್ತಿ ಸೇವೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಾರ ಮುಖ್ಯ ಭಾಗ ಲಿಖಿಯಾಚ ಬರೆದಿದ್ದಾರೆ. ಇಂಜಿಯಾ ಈ ಜಾನಿ ನಾನು ಬಲ್ಲೆ ಕರಿಯ ಮಾಡುವುದರ ಉದ್ಧಾರ ಉಲ್ಲೇಖಿಸುವಿಕೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಚೈತನ್ಯ ಮಂಗಳದಲ್ಲಿ ಮುಂದೆ ಈ ಗ್ರಂಥವು ಶ್ರೀ ಚೈತನ್ಯ ಭಾಗವತ ಎಂದು ಖ್ಯಾತಿ ಪಡೆಯಿತು. ಶ್ರೀಲ ವೃಂದಾವನ ದಾಸ ಠಾಕೂರರು ಭಕ್ತಿ ಸೇವೆಯ ಸಿದ್ಧಾಂತ. ಹರೇ ಕೃಷ್ಣ. ಕೇಳ್ತಾ ಇದೆಯಾ ಮಾತಾಜಿ? ಇಲ್ಲ ಮಾತಾಜಿ, ಕೇಳಿಸ್ತಾ ಜಯಲಕ್ಷ್ಮಿ ಮಾತಾಜಿ ಕೇಳಿಸ್ತಾ ಇಲ್ಲ ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ನೀವು ಮ್ಯೂಟ್ ಆಗಿದ್ದೀವಿ. ಲಲಿತಾ ಮಾತಾಜಿ ನೀವು ಓದಿ ಮಾತಾಜಿ ಅನುವಾದ. ಹರೇ ಕೃಷ್ಣ. ಅನುವಾದ. ಚೈತನ್ಯ ಮಂಗಳದಲ್ಲಿ ಮುಂದೆ ಈ ಗ್ರಂಥವು ಶ್ರೀ ಚೈತನ್ಯ ಭಾಗವತ ಎಂದು ಖ್ಯಾತಿ ಪಡೆಯಿತು. ಶ್ರೀಲ ವೃಂದಾವನ ದಾಸ ಠಾಕೂರರು ಭಕ್ತಿ ಸೇವೆಯ ಸಿದ್ಧಾಂತ ಹಾಗೂ ಸಾರವನ್ನು ನೀಡಿದ್ದಾರೆ. ಶ್ರೀಮದ್ ಭಾಗವತದ ಪ್ರಮಾಣಭೂತ ನುಡಿಗಳನ್ನು ಉಲ್ಲೇಖಿಸಿ ಸಿದ್ಧಾಂತ ನಿರೂಪಣೆ ಮಾಡಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಈಗ ಚೈತನ್ಯ ಮಂಗಳ ಇದರ ಬರೆದವರು ಯಾರು? ವೃಂದಾವನದಾಸ ಠಾಕೂರರು. ವೃಂದಾವನದಾಸ ಠಾಕೂರರು ಯಾರು? ಹರೇ ಕೃಷ್ಣ. ಶ್ರೀನಿವಾಸಾಚಾರ್ಯರ ನೆವ್ಯೂ. ಹರೇ ಕೃಷ್ಣ. ಶ್ರೀನಿವಾಸಾಚಾರ್ಯರ ನೆವ್ಯೂ ಮಾತಾಜಿ. ಶ್ರೀನಿವಾಸ ಆಚಾರ್ಯ. ಅವರ ಅಕ್ಕನ ಮಗ. ಅವರ ಅಕ್ಕ ಅಲ್ಲ, ಅವರ ಅಣ್ಣನ ಮಗಳ ಗಂಡ ಅಲ್ಲ, ಮಗಳ ಮಗ. ಓಕೆ, ನಾರಾಯಣಿ ಮಗ. ಆದರೆ ವೃಂದಾವನದಾಸ ಠಾಕೂರರು ಅವರು ಯಾರ ಅವತಾರ? ವ್ಯಾಸದೇವರ ಅವತಾರ. ವ್ಯಾಸದೇವರು. ಸೊ ಶ್ರೀ ವ್ಯಾಸ ಮುನಿಗಳು ಯಾವುದನ್ನು ಬರೆದಿದ್ದಾರೆ? ಶ್ರೀಮದ್ ಭಾಗವತನ್ನು ಶ್ರೀಮದ್ ಭಾಗವತ. ಸೊ ಹಾಗಾಗಿ ಇಲ್ಲಿ ಭಾಗವತದ ಪ್ರಮಾಣ ನುಡಿಗಳನ್ನು ಅವರು ಉಲ್ಲೇಖ ಮಾಡಿ ಭಕ್ತಿ ಸೇವೆಯ ಸಿದ್ಧಾಂತ ಸಾರವನ್ನು ನೀಡಿದ್ದಾರೆ. ನಿನ್ನೆ ನಾವು ನೋಡಿದ್ವಿ, ಅಂದ್ರೆ ಭಾಗವತವನ್ನ ನಾವು ಓದಿದರೆ ಶ್ರೀಮದ್ ಭಾಗವತನ ನಾವು ಭಕ್ತಿ ಸೇವೆ ಅಲ್ಲಿ ತೊಡಗಬಹುದು. ಆದರೆ ಅಲ್ಲಿ ಏನ್ ಮಾಡಿದ್ದಾರೆ? ಭಾಗವತದಲ್ಲಿ ಕೆಲವರು ಏನ್ ಮಾಡಿದ್ದಾರೆ? ಭಾಗವತವನ್ನ ಮಿಸ್ಪ್ಲೇಸ್ ಅಂದ್ರೆ ತಪ್ಪಾಗಿ ಹೇಳಿದ್ದಾರೆ. ಬರೀ ಕೃಷ್ಣನ ಲೀಲೆ ಮಾತ್ರ, ರಾಸಲೀಲೆ ಮಾತ್ರ ಮುಂದಿಟ್ಟು ತೋರಿಸಿ ಅವರನ್ನ ಯಾವ ತರ ಮಾಡಿದ್ದಾರೆ? ಸಾಮಾನ್ಯ ಮನುಷ್ಯ ತರ ಪ್ರತಿಬಿಂಬಿಸಿದ್ದಾರೆ ಅಲ್ವಾ? ಸೊ ಹಾಗಾಗಿ ಜನ ಅದರಲ್ಲಿ ಭಕ್ತಿ ಸೇವೆಯಿಂದ ಅವರು ಅಂದ್ರೆ ದೂರ ಆಗಬಹುದು ಅಲ್ವಾ, ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಭಗವಾನ್ ಕೃಷ್ಣನನ್ನ. ಸೊ ಅದಕ್ಕೆ ಅವ್ರು ನಿನ್ನೆ ಏನ್ ಹೇಳಿದ್ರು? ಚೈತನ್ಯ ಮಂಗಳ ಓದ್ಬೇಕು, ಚೈತನ್ಯ ಭಾಗವತ ಓದ್ಬೇಕು ಅಂತ ಹೇಳಿದ್ರು. ಯಾಕೆ? ಅದರಲ್ಲಿ ಭಕ್ತಿ ಸೇವೆಯ ಸಿದ್ಧಾಂತ ಮತ್ತು ಸಾರವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ವೃಂದಾವನದಾಸರ ಠಾಕೂರರು ಬರೆದಿರ್ತಕ್ಕಂತಹ ಚೈತನ್ಯ ಭಾಗವತ, ಮುಂದೆ ಅದು ಚೈತನ್ಯ ಮಂಗಳ ಅಂತ ಮೊದಲು ಬರೆದಿದ್ರು, ಆಮೇಲೆ ಅದನ್ನ ಚೈತನ್ಯ ಭಾಗವತ ಅಂತ ಅವರು ಹೆಸರು ಚೇಂಜ್ ಮಾಡಿದ್ರು. ಸೊ ಆಗ ಈ ಚೈತನ್ಯ ಭಾಗವತ ಗ್ರಂಥವನ್ನ ನಾವು ಓದಬೇಕು ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ನಮ್ಗೆ ಯಾರು ಹೇಳ್ತಾ ಇದ್ದಾರೆ?
ಕವಿರಾಜ ಗೋಸ್ವಾಮಿ ಅವರು ಮಾತಾಜಿ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ. ಸೊ ಈ ಆ, ನಮ್ಮ ಚೈತನ್ಯ ಚರಿತಾಮೃತವನ್ನು ಬರೆದವರು. ಅದನ್ನ ನಾವು ಓದಿದ್ರೆ ನಾವು ಭಕ್ತಿಯಲ್ಲಿ ಫಿಕ್ಸ್ ಆಗ್ತೇವಂತೆ, ಆಯ್ತಾ. ಶ್ಲೋಕ 38 ನೋಡೋಣ. ಚೈತನ್ಯ ಮಂಗಲ ಶೂನ್ಯ ಯದಿ ಪಾಷಂಡೀಯವನ ಸೇಹ ಮಹಾ ವೈಷ್ಣವ ತತ್ಕ್ಷಣ. ಲಕ್ಷ್ಮೀ ದೇವಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಶ್ಲೋಕ 8. ಚೈತನ್ಯ ಮಂಗಳ ಶೂನ್ಯ ಯದಿ ಪಾಷಂಡಿಯವನ ಸೇಹ ಮಹಾ ವೈಷ್ಣವ ಹಯ ತತ್ತಕ್ಷಣ. ಚೈತನ್ಯ ಮಂಗಳ ಎನ್ನುವ ಹೆಸರಿನ ಗ್ರಂಥವು ಶುನೆ ಓದುವ ಯಾರೇ ಆದರೂ, ಯದಿ ಆದರೆ, ಪಾಷಂಡಿ ಪರಮನಾಸ್ತಿಕ, ಯವನ ವೈದಿಕ ಸಂಸ್ಕೃತಿಯಲ್ಲಿ ನಂಬಿಕೆ ಇಲ್ಲದವನು, ಸೇಹ ಅವನು ಕೂಡ, ಮಹಾವೈಷ್ಣವ ಶ್ರೇಷ್ಠ ಭಕ್ತ, ಹಯ ಆಗುತ್ತಾನೆ, ತತ್ ಕ್ಷಣ ಆ ಕೂಡಲೇ. ಅನುವಾದ: ಮಹಾನಾಸ್ತಿಕವಾದಿಯಾದರೂ ಸರಿಯೇ, ಶ್ರೀ ಚೈತನ್ಯ ಮಂಗಳವನ್ನು ಶ್ರವಣ ಮಾಡಿದರೆ ತತ್ಕ್ಷಣವೇ ಶ್ರೇಷ್ಠ ಭಕ್ತನಾಗಿ ಪರಿವರ್ತಿತನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಇಲ್ಲಿ ಚೈತನ್ಯ ಮಂಗಳ ಅಥವಾ ಚೈತನ್ಯ ಭಾಗವತ ಇದನ್ನ ಯಾರು ಓದಿದ್ರೂ ಸಾಕಂತೆ. ಅಂದ್ರೆ ಪರಮ ನಾಸ್ತಿಕ, ದೇವರ ಬಗ್ಗೆ ಯಾವ ನಂಬಿಕೆ ಇಲ್ಲ, ಆಮೇಲೆ ವೈದಿಕ ಸಂಸ್ಕೃತಿಯಲ್ಲಿ ನಂಬಿಕೆ ಇಲ್ಲ, ಯವನ. ಸೊ ಅಂಥವರು ಕೂಡ ಅವರು ಭಕ್ತರಾಗಿ ಶ್ರೇಷ್ಠ ಭಕ್ತರಾಗ್ಬಿಡ್ತಾರಂತೆ, ಮಹಾವೈಷ್ಣವ ಆಗ್ಬಿಡ್ತಾರೆ. ನೋಡಿ, ನಾಸ್ತಿಕರನ್ನ, ವೈದಿಕ ಸಂಸ್ಕೃತಿಯಲ್ಲಿ ನಂಬಿಕೆ ಇಲ್ಲದವರನ್ನ ಮಹಾವೈಷ್ಣವನಾಗಿ ಮಾಡಿಬಿಡ್ತದೆ ಅಂತೆ ಈ ಶ್ರವಣ. ಯಾವುದ್ರದ್ದು? ಚೈತನ್ಯ ಮಂಗಳದ ಶ್ರವಣ. ಸೊ ಹಾಗಾಗಿ ಅದಕ್ಕೆ ಅಂದ್ರೆ ಎಷ್ಟು ಪವರ್ಫುಲ್ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಆ ಸಾಹಿತ್ಯ ಅದನ್ನ ಅಂದ್ರೆ ಈ ಚೈತನ್ಯ ಮಂಗಳ ಸಾಹಿತ್ಯ ಅಥವಾ ಚೈತನ್ಯ ಭಾಗವತ ಇರತಕ್ಕಂತಹ ಒಂದು ಗ್ರಂಥ, ಅದನ್ನು ಓದಬೇಕು ಅಂತ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಭಕ್ತಿಯಲ್ಲಿದ್ದಾರೆ ಅವರಿಗೆ ಖಂಡಿತವಾಗಿಯೂ ನಮಗೆ ಭಕ್ತಿ ಮಾರ್ಗದಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಅಲ್ವಾ. ನೋಡಿ, ಪರಮ ನಾಸ್ತಿಕರಾದವರು, ವೈದಿಕ ಸಂಸ್ಕೃತಿಯಲ್ಲಿ ನಂಬಿಕೆ ಇಲ್ಲದಂತ ಯವನರು, ಅವರು ಮಹಾಭಕ್ತರಾಗ್ತಾರೆ. ಹಾಗಾದರೆ ಭಕ್ತಿ ಮಾರ್ಗದಲ್ಲಿ ಆಸಕ್ತಿ ಇರುವವರು ಖಂಡಿತವಾಗಿಯೂ ಹಾಗೆ ಆಗ್ತಾರೆ ಅಲ್ವಾ. ಹರೇ ಕೃಷ್ಣ. ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ಚೈತನ್ಯ ಭಾಗವತ, ಚೈತನ್ಯ ಮಂಗಳ ಇದನ್ನು ಓದಿ ಅಂತ ಈ ಕವಿರಾಜ ಗೋಸ್ವಾಮಿಯವರು, ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ನಮಗೆ ಪದೇ ಪದೇ ಹೇಳ್ತಾ ಇದ್ದಾರೆ. ಶ್ಲೋಕ 39 ನೋಡೋಣ. ಮನುಷ್ಯ ರಚಿತೆ ನರೇ ಐಚೆ ಗ್ರಂಥ ಧನ್ಯ ವೃಂದಾವನ ದಾಸ ಮುಖೇ ವಕ್ತ ಶ್ರೀ ಚೈತನ್ಯ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 39. ಮನುಷ್ಯ ರಚಿತೆ ನರೇ ಐಚೆ ಗ್ರಂಥ ಧನ್ಯ ವೃಂದಾವನ ದಾಸ ಮುಖೇ ವಕ್ತ ಶ್ರೀ ಚೈತನ್ಯ. ಮನುಷ್ಯ ಮಾನವ ಜೀವಿಯು ರಚಿಸಿದವರು, ನಾರೇ ಅಸಂಭವ, ಐಚೆ ಇಂತಹ, ಗ್ರಂಥ ಪುಸ್ತಕ, ಧನ್ಯ ಇಷ್ಟು ಮಹಿಮಾನ್ವಿತ, ವೃಂದಾವನ ದಾಸ ರುಚಿಕರ್ತೃ ಶ್ರೀ ವೃಂದಾವನದಾಸ ಠಾಕೂರರು, ಮುಖೇ ಅವರ ಬಾಯಿಂದ, ವಕ್ತ ಮಾತನಾಡಿದರು. ಶ್ರೀ ಚೈತನ್ಯ ಭಗವಾನ್ ಚೈತನ್ಯ ಮಹಾಪ್ರಭುಗಳು. ಈ ಗ್ರಂಥವು ಶ್ರೀ ಚೈತನ್ಯ ಮಂಗಳ ಒಳಗೊಂಡಿರುವ ವಿಷಯವು ಎಷ್ಟು ಉದಾತ್ತವಾದುದೆಂದರೆ, ಸ್ವಯಂ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಶ್ರೀ ವೃಂದಾವನ ದಾಸ ಠಾಕೂರರಾಗಿ ಮೈವೆತ್ತು ನುಡಿದಿದ್ದಾರೆ ಎನ್ನುವ ಹಾಗೆ ತೋರುತ್ತದೆ. ಭಾವಾರ್ಥ ಚಿಕ್ಕದಿದೆ, ಓದ್ಲ ಮಾತಾಜಿ? ಓದಿ ಮಾತಾಜಿ. ಭಾವಾರ್ಥ ಶ್ರೀಲ ಸನಾತ್ ಮೇಲೋಯ್ತು ಒಂದು ಸ್ವಲ್ಪ ಇಲ್ಲ, ನೀವು ಕೇಳಿದಲ್ಲ, ಚಿಕ್ಕದಿದೆ, ಚಿಕ್ಕದಿಲ್ಲ, ಇದು ದೊಡ್ಡದಿದೆ. ಸರಿ, ನೀವ್ ಹೆಂಗ್ ಹೇಳಿದ್ರೆ ಹಂಗ್ ಮಾಡ್ತೀನಿ. ಓದಿ ಮಾತಾಜಿ. ಭಾವಾರ್ಥ ನಾನು ಒಂದೇ ಲೈನ್ ನೋಡಿ ಹಂಗ ಅಂದ್ಕೊಂಡ್ಬಿಟ್ಟಬೇಕು. ಶ್ರೀಲ ಸನಾತನ ಗೋಸ್ವಾಮಿಯವರು ರಚಿಸಿರುವ ಹರಿಭಕ್ತಿ ವಿಲಾಸ ಎನ್ನುವ ಗ್ರಂಥದಲ್ಲಿ ಹೀಗೊಂದು ನುಡಿಯಿದೆ. ಅವೈಷ್ಣವ ಮುಖೋದ್ದೀರ್ಣಂ ಪುಟಾಂ ಹರಿಕಥಾಮೃತಂ ಅವೈಷ್ಣವ ಮುಖೋದ್ಗೀರ್ಣಂ ಪೂತಾಂ ಹರಿಕಥಾಮೃತಂ ಶ್ರವಣಂ ನೈವ ಕರ್ತವ್ಯಂ ಸರ್ಪೋಚಿಷ್ಟಾಯ ತಾಪಯಃ. ಅವೈಷ್ಣವ ಮುಖೋದ್ಗೀರ್ಣಂ ಪುಟಾಂ ಹರಿಕಥಾಮೃತಂ
ಇದು ತಪ್ಪು ಬರೆದಿದ್ದಾರೆ. ಇದು ಹ್ಮ್ ವೈಷ್ಣವ ಮುಖೋದ್ಗೀರ್ಣಂ ಪೂತಾಂ ಹರಿಕಥಾಮೃತಂ. ಪೂಟಾಂ ಹರಿಕಥಾಮೃತಂ. ಪೂತಾಂ ಪೂಟಾಂ ಅಲ್ಲ, ಅದು ತಪ್ಪು ಬರೆದಿದ್ದಾರೆ. ಹ್ಮ್ ಪೂತಾಂ ಹ್ಮ್ ಪೂತಾಂ ಹರಿಕಥಾಮೃತಂ ಶ್ರವಣಂ ನೈವ ಕರ್ತವ್ಯಂ ಸರ್ವೋಚ್ಚಿಷ್ಟಂ ಯಥಾ ಪಯಃ. ಸರ್ಪೋಚ್ಚಿಷ್ಟಂ, ಸರ್ವೋಚ್ಚಿಷ್ಟಂ ಅಲ್ಲ, ಸರ್ಪೋಚ್ಚಿಷ್ಟಂ. ಶ್ರವಣಂ ನೈವ ಕರ್ತವ್ಯಂ ಸರ್ಪೋಚ್ಚಿಷ್ಟಂ ಯಥಾ ಪಯಃ. ಕೃಷ್ಣನನ್ನು ಕುರಿತಂತೆ ನಾವು ವೈಷ್ಣವನಲ್ಲದವರಿಂದ ಏನನ್ನು ಶ್ರವಣ ಮಾಡಬಾರದು. ಹಾವಿನ ತುಟಿಗಳಿಗೆ ಸೋಕಿದ ಹಾಲು ವಿಷದ ಲಕ್ಷಣಗಳನ್ನು ಪಡೆದೇ ಇರುತ್ತದೆ. ಇದೇ ರೀತಿ ಕೃಷ್ಣನ ಬಗೆಗೆ ವೈಷ್ಣವನಲ್ಲದವನು ನೀಡುವ ಉಪನ್ಯಾಸವು ವಿಷ ಬೆರೆತದ್ದು. ವೈದಿಕ ತತ್ವಗಳನ್ನು ನಿಷ್ಠುರವಾಗಿ ಪ್ರತಿಪಾದಿಸುವ ಆಧ್ಯಾತ್ಮಿಕ ಸಾಹಿತ್ಯ ಕೃತಿಗಳು, ಪುರಾಣಗಳು ಹಾಗೂ ಪಾಂಚರಾತ್ರಿಕ ವಿಧಿ ಇಂತಹ ಸದ್ಗ್ರಂಥಗಳನ್ನು ಒಬ್ಬ ಪರಿಶುದ್ಧ ಭಕ್ತನು ಮಾತ್ರವೇ ಬರೆಯಬಲ್ಲ. ಭಕ್ತಿಯ ವಿಚಾರವಾಗಿ ಸಾಮಾನ್ಯನೊಬ್ಬನು ಕೃತಿ ರಚನೆ ಮಾಡಲಾರ, ಏಕೆಂದರೆ ಅವನ ರಚನೆಯು ಪರಿಣಾಮಕಾರಿಯಾಗಿರುವುದಿಲ್ಲ. ಇಂತಹ ಲೇಖಕನು ಅಸಾಮಾನ್ಯ ಪಂಡಿತನೇ ಆಗಿರಬಹುದು, ಪುಷ್ಪ ಕೋಮಲವಾದ ಮಾತುಗಳಲ್ಲಿ ಸಾಹಿತ್ಯ ರಚಿಸುವ ಕಾಯಕದಲ್ಲಿ ಆತ ನಿಪುಣನೂ ಆಗಿರಬಹುದು. ಆದರೆ ಆಧ್ಯಾತ್ಮಿಕ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇವು ಯಾವ ಸಹಾಯವನ್ನೂ ಮಾಡುವುದಿಲ್ಲ. ಆಧ್ಯಾತ್ಮಿಕ ಸಾಹಿತ್ಯವನ್ನು ಅಸಂಬದ್ಧ ಅಥವಾ ದೋಷಯುಕ್ತ ಭಾಷೆಯಲ್ಲಿ ಬರೆಯಲಾಗಿದ್ದರೂ ಅದನ್ನು ಭಕ್ತನೊಬ್ಬನು ಬರೆದಿದ್ದ ಪಕ್ಷದಲ್ಲಿ ಒಪ್ಪಿಕೊಳ್ಳಬಹುದು. ಅದೇ ಪ್ರಾಪಂಚಿಕ ಪಂಡಿತನೊಬ್ಬನು ಬರೆದ ತಥಾಕಥಿತ ಆಧ್ಯಾತ್ಮಿಕ ಕೃತಿಯನ್ನು ಅದು ತುಂಬ ಸುಸಂಸ್ಕೃತ ಸಾಹಿತ್ಯಕ ನಿರೂಪಣೆಯಾಗಿದ್ದರೂ ಒಪ್ಪಿಕೊಳ್ಳಲಾಗದು. ಭಕ್ತನು ಬರೆದ ಬರವಣಿಗೆಯ ಗುಟ್ಟು ಇದು. ಈತ ಪ್ರಭುವಿನ ಲೀಲೆಗಳನ್ನು ಕುರಿತು ಬರೆಯುತ್ತಾನೆ, ಆದ್ದರಿಂದ ಇವನಿಗೆ ಕೃಷ್ಣನು ಸಹಾಯ ಮಾಡುತ್ತಾನೆ. ಬರಹಗಾರನೊಬ್ಬನೇ ಕೃತಿ ರಚನೆ ಮಾಡುವುದಿಲ್ಲ. ಭಗವದ್ಗೀತೆಯಲ್ಲಿ 10.10 ಹೇಳಲಾಗಿರುವಂತೆ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಭಗವಂತನ ಸೇವೆಯೆಂದೆಣಿಸಿ ಭಕ್ತನು ಬರೆಯುತ್ತಾನಾಗಿ ಭಗವಂತನು ಆ ಬರಹಗಾರನ ಒಳಗಿನಿಂದ ಎಷ್ಟು ಬುದ್ಧಿಯನ್ನು ದಯಪಾಲಿಸುತ್ತಾನೆಂದರೆ ಲೇಖಕನು ಪ್ರಭುವಿನ ಬಳಿಯೇ ಕುಳಿತು ಕೃತಿ ರಚನೆ ಮಾಡುತ್ತಾ ಹೋಗುತ್ತಾನೆ. ಭಗವಾನ್ ಚೈತನ್ಯ ಮಹಾಪ್ರಭುಗಳನ್ನು ನುಡಿದದ್ದನ್ನೇ ವೃಂದಾವನದಾಸ ಠಾಕೂರರು ಬರೆದರು ಹಾಗೂ ತಾವು ಅದನ್ನು ಪುನರುಚ್ಚರಿಸುತ್ತಿರುವುದಾಗಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ದೃಢಪಡಿಸುತ್ತಾರೆ. ಇದೇ ಮಾತನ್ನು ಶ್ರೀ ಚೈತನ್ಯ ಚರಿತಾಮೃತಕ್ಕೂ ಅನ್ವಯಿಸಬಹುದು. ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಶ್ರೀ ಚೈತನ್ಯ ಚರಿತಾಮೃತವನ್ನು ತಮ್ಮ ವೃದ್ಧಾಪ್ಯದ ದಿನಗಳಲ್ಲಿ ಬರೆದರು. ಆಗ ಅವರು ದುರ್ಬಲರೂ ಆಗಿದ್ದರು. ಆದರೆ ಅವರು ರಚಿಸಿದ್ದು ಎಂತಹ ಉದಾತ್ತ ಸಾಹಿತ್ಯವೆಂದರೆ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರು ಶ್ರೀ ಚೈತನ್ಯ ಚರಿತಾಮೃತವನ್ನು ಓದಲು ಜನ ಬಂಗಾಳಿ ಭಾಷೆಯನ್ನು ಕಲಿಯುವ ಕಾಲವೂ ಬರುತ್ತದೆ ಎನ್ನುತ್ತಿದ್ದರು. ಶ್ರೀ ಚೈತನ್ಯ ಚರಿತಾಮೃತವನ್ನು ಆಂಗ್ಲ ಭಾಷೆಗೆ ಪರಿವರ್ತಿಸುವ ಪ್ರಯತ್ನವನ್ನೇನೋ ನಾವು ಮಾಡುತ್ತಿದ್ದೇವೆ. ಆದರೆ ನಮ್ಮ ಯತ್ನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಸಫಲವಾಗುವೆವೋ ನಮಗೆ ತಿಳಿಯದು. ಆದರೆ ವ್ಯಕ್ತಿಯು ಶ್ರೀ ಚೈತನ್ಯ ಚರಿತಾಮೃತವನ್ನು ಮೂಲ ಬಂಗಾಳಿಯಲ್ಲಿ ಓದಿದರೆ ಆತ ಭಕ್ತಿ ಸೇವೆಯಲ್ಲಿ ದೇವೋನ್ಮಾದವನ್ನು ಪಡೆಯುತ್ತಾನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮನುಷ್ಯೇ ರಚಿತೆ ನಾರೇ ಅಂದರೆ ಮಾನವ ಜೀವಿ ಇದನ್ನ ರಚಿಸಿದ್ದು ಅಸಂಭವ. ನೋಡಿ, ಚೈತನ್ಯ ಮಂಗಳ ಬಗ್ಗೆ ಓದಿ ಓದಿ ಅಂತ ಹೇಳ್ತಾ ಇದ್ದಾರೆ. ಕೇಳಿ, ಶ್ರವಣ ಮಾಡಿ ಕೇಳಿ. ಎಂತಹ ನಾಸ್ತಿಕರು ಕೂಡ ಮಹಾಭಕ್ತರಾಗ್ಬೋದು. ಅಂದರೆ ಇದು ಸಾಮಾನ್ಯ ಮನುಷ್ಯರು ರಚನೆ ಮಾಡಿದ್ದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಎಂದರೆ ವೃಂದಾವನದಾಸ ಠಾಕೂರ್ ಅವರು ಏನಂತ ಚೈತನ್ಯ ಭಗವಾನ್ ಚೈತನ್ಯರು ವೃಂದಾವನದಾಸ ಠಾಕೂರರಾಗಿ ಮೈವೆತ್ತು ನುಡಿದಿದ್ದಾರೆ. ಆ ವೃಂದಾವನದಾಸರ ಠಾಕೂರರ ಬರೆದಿದ್ದಾರೆ. ಆದರೆ ಅವರನ್ನು ಬರೆಸಿದವರು ಯಾರು? ಹರೇ ಕೃಷ್ಣ. ಅವರನ್ನು ಬರೆಸಿದವರು ಯಾರು? ಚೈತನ್ಯ ಮಹಾಪ್ರಭುಗಳೇ.
ಅಂತ ಇಲ್ಲಿ ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ, ಶ್ರೀಲ ಪ್ರಭುಪಾದಕಿ ಜೈ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾವು ಸನಾತನ ಗೋಸ್ವಾಮಿಯವರು ಹರಿಭಕ್ತಿ ವಿಲಾಸದಲ್ಲಿ ಈ ಒಂದು ಶ್ಲೋಕ ಬರೆದಿದ್ದಾರೆ. ಅವೈಷ್ಣವ ಮುಖೋದ್ಗೀರ್ಣಂ ಪೂತಂ ಹರಿಕಥಾಮೃತಂ ಶ್ರವಣಂ ನೈವ ಕರ್ತವ್ಯಂ ಸರ್ಪೋಚ್ಚಿಷ್ಟಂ ಯಥಾಪಯಃ. ಈಗ ಹಾಲು ಅಂದ್ರೆ ಪೌಷ್ಟಿಕವಾದ ಆಹಾರ ಅಲ್ವಾ, ಹಾಲನ್ನೇ ಎಲ್ಲರೂ ಕುಡಿತಾರೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಈಗ ಆ ಹಾಲಿಗೆ ಒಂದು ಸರ್ಪ ಹೋಗಿ ಅಲ್ಲಿ ಸುಮ್ಮನೆ ಆ ಹಾಲನ್ನ ಅದು ಒಂದು ಮುಟ್ಟುತ್ತದೆ ತನ್ನ ತುಟಿಗಳಿಂದ, ಆದ್ರೆ ಆ ಹಾಲನ್ನ ಕುಡಿತೀರಾ? ಇಲ್ಲ ಮಾತಾಜಿ, ಕುಡಿಯೋದಿಲ್ಲ. ಯಾಕೆ ಕುಡಿಯುವುದಿಲ್ಲ? ವಿಷಪೂರಿ ವಿಷ ಆದ್ರೆ ಏನಾಗುತ್ತೆ ನಮಗೆ? ಸಾವು ಹಾ, ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅದೇ ರೀತಿ ಶಾಸ್ತ್ರ ಗ್ರಂಥಗಳು ತುಂಬಾ ನಾವು ಓದ್ಬೇಕು ಶಾಸ್ತ್ರ ಗ್ರಂಥಗಳನ್ನ. ಆದರೆ ಈ ಶಾಸ್ತ್ರ ಗ್ರಂಥಗಳನ್ನ ನಾವು ವೈಷ್ಣವರಲ್ಲದವರಿಂದ ನಾವು ಕೇಳಿಸ್ಕೊಳ್ಬಾರ್ದು. ಅಲ್ಲದವರಿಂದ ಕೇಳಬಾರ್ದು ಅವರು ಹೇಳಿದ್ದನ್ನ. ಯಾಕೆ? ವೈಷ್ಣವರಲ್ಲದವರು ಇಲ್ಲಿ ಅವರಿಗೆ ಯಾರನ್ನು ಹೋಲಿಸಿದ್ದಾರೆ? ಹಾವಿಗೆ ಹೋಲಿಸಿದ್ದಾರೆ. ಯಾಕಂತಂದ್ರೆ ಅವರು ತಮ್ಮದೇ ವ್ಯಾಖ್ಯಾನ ಮಾಡಿ ಹೇಳ್ಬಿಡ್ತಾರೆ ಅಲ್ವಾ. ಸೊ ಹಾಗಾಗಿ ಅದು ವಿಷವಾಗಿ ಪರಿಣಾಮ ಬೀಳುತ್ತೆ. ಆದ್ದರಿಂದ ನಮಗೆ ಆ ಅವೈಷ್ಣವರ ಬಾಯಿಯಿಂದ ನಾವು ಹರಿಕಥೆಯನ್ನು ಕೇಳಬಾರ್ದು, ಭಗವಂತನ ಬಗ್ಗೆ ಶ್ರವಣ ಮಾಡಬಾರ್ದು. ಯಾಕೆ ಅಂತಂದ್ರೆ ಅವನ ಉಪನ್ಯಾಸ ವಿಷ ಬೆರೆತಿದ್ದು. ಅವರು ನಮಗೆ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ವೈಷ್ಣವ ಅಲ್ಲ, ಅವರು ಭಗವಂತನನ್ನ ಕೃಷ್ಣನ ನಂಬೋದಿಲ್ಲ. ಅಂದಮೇಲೆ ಅವರಿಂದ ನಾವು ಹೇಗೆ ಪಡ್ಕೋಬೇಕು ಭಗವಂತನ ಬಗ್ಗೆ? ಇಲ್ಲ. ಸೊ ಅವರಿಂದ ನಾವೇನಾಗ್ಬಿಡ್ತೇವೆ, ಅವರ ಉಪನ್ಯಾಸ ನಮಗೆ ವಿಷ ಬೆರೆತಿದ್ದು, ನಮ್ಮನ್ನು ಭಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುವುದೇ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ, ಈ ಎಲ್ಲ ವೈದಿಕ ಸಾಹಿತ್ಯಗಳು, ಈ ಆಧ್ಯಾತ್ಮಿಕ ಸಾಹಿತ್ಯ ಕೃತಿಗಳು, ಅದು ಏನಂತಂದ್ರೆ ಈ ಪುರಾಣಗಳು, ಪಂಚರಾತ್ರಿಕ ವಿಧಿ, ಇಂತಹ ಸದ್ಗ್ರಂಥಗಳನ್ನ ಪರಿಶುದ್ಧ ಭಕ್ತ ಮಾತ್ರ ಬರೀಲಿಕ್ಕೆ ಸಾಧ್ಯ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ನೋಡಿ, ಭಗವದ್ಗೀತೆ, ಭಾಗವತಂ, ಆಮೇಲೆ ಎಲ್ಲ ಈ ಪುರಾಣಗಳು, ಈ ಪಂಚರಾತ್ರಿಕ ವಿಧಿ, ಇದನ್ನೆಲ್ಲ ಸಾಧಾರಣ ಮನುಷ್ಯರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸಾಧಾರಣ ಮನುಷ್ಯರು ಏನ್ ಬರಿಬಹುದು? ಅವರು ಕತೆ ಕಾದಂಬರಿಗಳನ್ನ ಬರಿಬಹುದು ಅಲ್ವಾ. ಬೇರೆ ಅಂದರೆ ಕತೆ ಕಾದಂಬರಿಗಳು ಬರಿಬಹುದು. ಆಮೇಲೆ ಕೆಲವು ಸೈನ್ಸ್ ಬಗ್ಗೆ ಅವರು ಬರಿಬಹುದು, ಅಥವಾ ಅವರು ಏನು ಕಲಿತಿದ್ದಾರೆ ಅವರು ಲಾ ಪುಸ್ತಕ ಬರಿಬಹುದು, ಸೈನ್ಸ್ ಪುಸ್ತಕ ಬರಿಬಹುದು, ಮೆಡಿಕಲ್ ಪುಸ್ತಕ ಬರಿಬಹುದು. ಆದರೆ ಅವರಿಗೆ ಸಾಹಿತ್ಯ ರಚನೆ ಮಾಡಲಿಕ್ಕೆ ಒಳ್ಳೆ ಕನ್ನಡದಲ್ಲಿ ಎಷ್ಟೋ ಜನ ಸಾಹಿತಿಗಳಿದ್ದಾರೆ ಅಲ್ವಾ. ಅವರಿಗೆ ತುಂಬಾ ಕೋಮಲವಾದ ಪುಷ್ಪ ಕೋಮಲ, ತುಂಬಾ ಮೃದುವಾದ ಮಾತಿನಲ್ಲಿ ಸಾಹಿತ್ಯ ರಚಿಸುವ ಅವರಿಗೆ ನಿಪುಣತೆ ಇರುತ್ತೆ. ಆದರೆ ಅಂತವರು ಆಧ್ಯಾತ್ಮಿಕ ಸಾಹಿತ್ಯ ಮಾಡ್ಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಆಗಲ್ಲ ಮಾತಾಜಿ. ಯಾಕಾಗೋದಿಲ್ಲ ಅವರಿಗೆ? ಯಾಕಾಗೋದಿಲ್ಲ ಅಂತಂದ್ರೆ, ಒಬ್ಬ ಪರಿಶುದ್ಧ ಭಕ್ತರು ಮಾತ್ರವೇ ಆಧ್ಯಾತ್ಮಿಕ ಸಾಹಿತ್ಯ ಕೃತಿಯನ್ನ ಬರೆಯಬಲ್ಲರು. ಸೊ ಅಲ್ಲಿ ಪರಿಶುದ್ಧ ಭಕ್ತರು ಅಂದ್ರೆ ಪರಿಶುದ್ಧ ಭಕ್ತರು ಮಾತ್ರ ಆಧ್ಯಾತ್ಮಿಕ ಕೃತಿಯನ್ನು ಬರೆಯಬಹುದು. ಶ್ರೀಲ ಪ್ರಭುಪಾದರು ನೋಡಿ 70ಕ್ಕೂ ಮಿಕ್ಕಿ ಆಧ್ಯಾತ್ಮಿಕ ಕೃತಿಗಳನ್ನ ರಚಿಸಿದ್ದಾರೆ ಅಲ್ವಾ. ಹರೇ ಕೃಷ್ಣ. ಅವರು ಪರಿಶುದ್ಧ ಭಕ್ತರು. ಈಗ ಪರಿಶುದ್ಧ ಭಕ್ತರಿಗೆ ಭಕ್ತಿಯ ವಿಚಾರವಾಗಿ ಅವರು ಮಾತ್ರ ಬರಿಬಹುದು. ಆದರೆ ಸಾಮಾನ್ಯ ವ್ಯಕ್ತಿ ಅವನು ಇತರ ಸಾಹಿತ್ಯಗಳನ್ನ ತುಂಬಾ ಚೆನ್ನಾಗಿ ಬರಿಬಹುದು, ಆದರೆ ಅವನಿಗೆ ಭಕ್ತಿಯ ಬಗ್ಗೆ ಬರಲಿಕ್ಕಾಗಲ್ಲ. ಒಬ್ರಿದ್ರಂತೆ, ಅವರು ಸಂಸ್ಕೃತದಲ್ಲಿ ತುಂಬಾ ಆಳವಾಗಿ ಅಧ್ಯಯನ ಮಾಡಿದ್ರು. ಆದರೆ ಅವರಿಗೆ ಒಂದು ಭಾಷಾಂತರ ಮಾಡು ನೀನು ಭಾಗವತಮನ್ನ ಸಂಸ್ಕೃತದಿಂದ ಈ ಕಡೆಗೆ ಕನ್ನಡಕ್ಕೆ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ, ಅವರಿಗೆ ಒಂದೇ ಒಂದು ಅಧ್ಯಾಯ ಕೂಡ ಮಾಡಲಿಕ್ಕೆ ವರ್ಷಗಟ್ಟಲೆ ಹಿಡಿತಂತೆ. ಅಷ್ಟು ಅದು ಸುಲಭ ಅಲ್ಲ, ಅನುವಾದ ಮಾಡೋದು ಸುಲಭ ಅಲ್ಲ. ಯಾಕೆ ಅಂತಂದ್ರೆ ಭಕ್ತಿಯಲ್ಲಿ ಇದ್ದಾಗ ಭಗವಂತ ಸಹಾಯ ಮಾಡ್ತಾನೆ ಅಂತ ಕೊಡ್ತಾನೆ. ಇಲ್ಲಿ ನೋಡಿ ಹೇಳ್ತಿದ್ದಾರೆ, ಆಧ್ಯಾತ್ಮಿಕ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ
ಇವು ಯಾವುದೂ ಸಹಾಯ ಮಾಡೋದಿಲ್ಲ. ಆಧ್ಯಾತ್ಮಿಕ ಅವನ ಹತ್ರ ನಿಪುಣತೆ ಇದೆ, ಸಾಹಿತ್ಯ ರಚಿಸುವ ಕಾಯಕದಲ್ಲಿ ಅವನು ಪಂಡಿತ, ಇದು ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ. ಹಾಗಾದ್ರೆ ಯಾವುದು ಉಪಯೋಗಕ್ಕೆ ಬರುತ್ತೆ? ಹರೇ ಕೃಷ್ಣ, ಯಾವುದು ಉಪಯೋಗಕ್ಕೆ ಬರುತ್ತೆ ಭಕ್ತಿ ಸಾಹಿತ್ಯ ಬರೀಲಿಕ್ಕೆ? ಹರೇ ಕೃಷ್ಣ, ಮಾತಾಜಿ ಭಕ್ತಿ. ಶುದ್ಧ ಭಕ್ತನಾಗಿರಬೇಕು, ಅವನಿಗೆ ಭಗವಂತನ ಅನುಗ್ರಹ ಇರಬೇಕು ಅಲ್ವಾ? ಆಚಾರ್ಯರಾಗಿರ್ಬೇಕು. ಅವನ ಪರಿಶುದ್ಧ ಭಕ್ತನಾಗಿರಬೇಕು, ಅವನಿಗೆ ಭಗವಂತನ ಒಂದು ಕರುಣೆ ಅವನಿಗೆ ಅಂದರೆ ಭಗವಂತನ ಅನುಗ್ರಹ ಇರಬೇಕು, ಅವನು ಬರೆಯಬಲ್ಲ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕ ಸಾಹಿತ್ಯವನ್ನು ಅದು ಅಸಂಬದ್ಧವಾಗಿರ್ಲಿ, ದೋಷಯುಕ್ತ ಭಾಷೆಯಲ್ಲಿ ಇರಲಿ, ಅದನ್ನು ಭಕ್ತರು ಬರೆದಿದ್ದಾರೆ ಅಂದ್ರೆ ಅದನ್ನು ಒಪ್ಕೊಳ್ಬೋದಂತೆ. ಸೊ ಅದಕ್ಕೆ ಅದೇ ಪ್ರಾಪಂಚಿಕ ಪಂಡಿತ ಒಬ್ಬ ಬರೆದಿದ್ದಾನೆ, ಅವನು ಆಧ್ಯಾತ್ಮಿಕ ಕೃತಿಯನ್ನ ಅವನು ಸುಸಂಸ್ಕೃತವಾಗಿ ಸಾಹಿತ್ಯ ರೂಪದಲ್ಲೂ ಚೆನ್ನಾಗಿ ಏನು ವ್ಯಾಕರಣ ಶುದ್ಧವಾಗಿ ಬರೆದರೂ ಕೂಡ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನು ಪರಿಶುದ್ಧ ಭಕ್ತನೇ ಅಲ್ಲ. ಭಕ್ತನಲ್ಲದವರು ಬರೆದ ಕೃತಿಯನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ವಿಷ ಅಲ್ವಾ? ನೋಡಿದ್ವಲ್ಲ ಇಲ್ಲಿ, ಅವೈಷ್ಣವ ಮುಖೋದ್ಗೀರ್ಣಂ ಪೂತಾಂ ಹರಿಕಥಾಮೃತಂ ಶ್ರವಣಂ ನೈವ ಕರ್ತವ್ಯಂ ಸರ್ಪೋಚ್ಚಿಷ್ಟಂ ಯಥಾಪಯಃ. ಸೊ ಅದರಿಂದ ಇಲ್ಲಿ ಭಕ್ತ ಬರವಣಿಗೆಯ ಗುಟ್ಟಿ ಏನು ಅಂತಂದ್ರೆ, ಅವನು ಭಗವಂತನ ಸೇವೆ ಮಾಡ್ತಾನೆ. ಅವನು ಪುಸ್ತಕ ಬರೆಯುವಲ್ಲಿ ಅವನಿಗೆ ಯಾವ ಮಾನ ಪೂಜೆ ಪ್ರತಿಷ್ಠೆ ಇಲ್ಲ. ಅವನಿಗಿದೆಯಾ? ಭಕ್ತನಿಗೆ, ಶುದ್ಧ ಭಕ್ತನಿಗೆ ಇಲ್ಲ ಮಾತಾಜಿ. ಇಲ್ಲ. ಅವನು ಪುಸ್ತಕವನ್ನು ಯಾಕಾಗಿ ಬರೀತಾನೆ? ಯಾವ ಶುದ್ಧ ಭಕ್ತನಾದವನು ಅವನು ಭಗವಂತನ ಸೇವೆ ಅಂತೇಳಿ ಬರೀತಾನೆ ಅಲ್ವಾ? ಭಕ್ತಿ ಸೇವೆ ಅಂತ ಮಾಡ್ತಾನೆ. ಅವನಿಗೆ ಯಾವುದೇ ಹಣದ ಲಾಭ ಅಥವಾ ಯಾವುದೇ ಹೆಸರು ಬರಬೇಕು ಈ ವಿಚಾರವಾಗಿ ಅವನು ಇಟ್ಕೊಂಡಿರೋದೆ. ಅವನು ಪರಿಶುದ್ಧ ಭಕ್ತ, ಭಗವಂತನ ಸೇವೆ ಮಾಡುವುದೇ ಅವನ ಕರ್ತವ್ಯ, ಗುರಿಯಾಗಿರುತ್ತದೆ. ಸೊ ಹಾಗೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬರಹಗಾರನೊಬ್ಬನೇ ಬರೆಯುವುದಿಲ್ಲ, ಕೃತಿ ರಚನೆ ಮಾಡೋದಿಲ್ಲ, ಅವನ ಜೊತೆಗೆ ಯಾರಿರ್ತಾರೆ? ಭಗವಂತ ಇರ್ತಾನೆ. ಇಲ್ಲಿ ಏನ್ ಹೇಳಿದ್ದಾರೆ 10.10 ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಮ್ ಯೇನ ಮಾಂ ಉಪಯಾಂತಿತೆ. ಅಂದ್ರೆ ಯಾರು ಭಗವಂತನಲ್ಲಿ ಸತತವಾಗಿ ಇರ್ತಾರೆ ಭಕ್ತಿ ಸೇವೆಯಲ್ಲಿ, ಅವರಿಗೆ ಬುದ್ಧಿಯೋಗ ಕೊಡ್ತೇನೆ, ಅವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಲಿಕ್ಕೆ ನಾನೇ ಸಹಾಯ ಮಾಡ್ತೇನೆ ಅಂತ ಭಗವಂತ ಹೇಳಿದ್ದಾನೆ. ಸೊ ಅದಕ್ಕೆ ಭಗವಂತನ ಸೇವೆ ಅಂತ ಭಕ್ತರು ಬರೀತಾರೆ. ಸೊ ಹಾಗಾಗಿ ಅವಾಗ ಏನ್ ಮಾಡ್ತಾನೆ ಭಗವಂತ, ಬರಹಗಾರನ ಒಳಗಿಂದ ಎಷ್ಟು ಬುದ್ಧಿಯನ್ನು ದಯಪಾಲಿಸುತ್ತಾನೆಂದರೆ, ಲೇಖಕನು ಪ್ರಭುವಿನ ಬಳಿಯೇ ಕುಳಿತು ಕೃತಿ ರಚನೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ಅವರಿಗೆ ಆ ಪರಮಾತ್ಮ ಇರ್ತಾನಲ್ಲ, ಒಳಗಿನ ಪರಮಾತ್ಮ ಅವರಿಗೆ ಚೈತ್ಯ ಗುರು. ಸೊ ಹಾಗಾಗಿ ಅವರಿಗೆ ಇಷ್ಟು ಇನ್ಸ್ಪಿರೇಷನ್ ಕೊಡ್ತಾನೆ, ಇಷ್ಟು ಅವರಿಗೆ ಅವರು ಬರೀತಕ್ಕಂಥದ್ದೆಲ್ಲ ಭಗವಂತನೇ ಬರೀತಾನಂತೆ ಅವ್ರ ಕೈಯಿಂದ. ಒಮ್ಮೆ ಶ್ರೀಲ ಪ್ರಭುಪಾದರು, ನೀವು ನೋಡಿರ್ಬೋದು ಆ ಫೋಟೋವನ್ನ, ಶ್ರೀಲ ಪ್ರಭುಪಾದರು ಭಗವಂತನ ಅವರು ತಾವೇ ಬರೆದ ಕೃತಿಗಳನ್ನು ಓದ್ತಾ ಇರ್ತಾರೆ ಒಂದ್ ದಿವಸ. ಅದನ್ನ ಅವರ ಶಿಷ್ಯರು ಕೇಳ್ತಾರೆ, ಏನು ಇದು ನೀವೇ ಬರೆದಿದ್ದೀರಾ ಪ್ರಭುಪಾದ್, ನೀವ್ಯಾಕೆ ಈ ಪುಸ್ತಕವನ್ನು ಓದ್ತೀರಿ? ಭಗವದ್ಗೀತೆನೋ ಭಾಗವತನೋ ಯಾವುದೋ ಓದ್ತಾ ಇದ್ರು ಅವರು. ಸೊ ಅವಾಗ ಅವರು ಹೇಳ್ತಾರೆ, ಈ ಪುಸ್ತಕ ನಾನು ಬರೆದಿದ್ದಲ್ಲ. ಯಾರು ಬರೆದಿದ್ದು? ಕೃಷ್ಣ ಬರೆದಿದ್ದು. ಯಾಕೆ ಹಾಗೆ ಹೇಳ್ತಾರೆ ಅವರು? ಹರೇ ಕೃಷ್ಣ, ಯಾಕೆ ಹಾಗೆ ಹೇಳ್ತಾರೆ? ಮಾತಾಜಿ ಕೃಷ್ಣನೇ ದೈತ್ಯ ಗುರುವಾಗಿ ನಮ್ಮ ಕೈಯಲ್ಲಿ ಬರ್ತಾನೆ ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ಅವರಿಗೆ ಅಷ್ಟು ಬುದ್ಧಿಯನ್ನು ಕೊಟ್ಟು ಅವರ ಕೈಯಲ್ಲಿ ಬರೆಸೋದು ಕೃಷ್ಣನೇ ಅಂತೆ, ಭಗವಂತನೇ ಅವ್ರ ಕೈಯಲ್ಲಿ ಬರೆಸ್ತಾನಂತೆ. ಸೊ ಹಾಗಾಗಿ ನೋಡಿ, ಭಗವಂತನ ಸೇವೆ ಅಂತ ಅವರು ಭಕ್ತರು ಬರೀತಾರೆ. ಸೊ ಹಾಗಾಗಿ ಆ ಬರಹಗಾರನ ಒಳಗಿಂದ ಬುದ್ಧಿಯನ್ನು ದಯಪಾಲಿಸ್ತಾನೆ ಭಗವಂತ. ಸೊ ಹಾಗಾಗಿ ಭಗವಂತ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರ್ತಾನಂತೆ, ಅಥವಾ ಭಕ್ತ ಭಗವಂತನ ಪಕ್ಕದಲ್ಲಿ ಕುಳಿತುಕೊಂಡು ಕೃತಿ ರಚನೆ ಮಾಡೋದು ಹಾಗೆ. ಸೊ ಭಗವಂತ ಡಿಕ್ಟೇಟ್ ಮಾಡ್ತಾನೆ, ಇವರು ಬರೀತಾರೆ, ಆ ತರ ಮನಸ್ಸೊಳಗಿಂದ ಬರ್ತದೆಯಂತೆ ಅವರಿಗೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಆಯ್ತು ಮಾತಾಜಿ. ಶ್ರೀಲ ಪ್ರಭುಪಾದರು ಬರೆದಿದ್ದಾರೆ ಅಂದ್ರೆ ಎಲ್ಲ ಕೃಷ್ಣನೇ ಬರೆದಿದ್ದಾನೆ, ಅಂದ್ರೆ ಅವರಿಗೆ ಡಿಕ್ಟೇಟ್ ಮಾಡಿದ ಹಾಗೆ ಬರೆದ ಹಾಗೆ. ಅಂದ್ರೆ ಮನಸ್ಸಿನಲ್ಲಿ ಎಲ್ಲ ಅಲೆಯಾಗಿ ಅವರಿಗೆ ಆ ವಿಷಯಗಳು ಮನಸ್ಸಿನಲ್ಲಿ ಬರ್ತದೆ. ಅದಕ್ಕೆ ಮನಸ್ಸಿನಲ್ಲಿ ಬರುವಾಗ ಮಾಡಿದವರು ಯಾರು? ಭಗವಂತ. ಅವ್ರು ಬರಿತಾ ಹೋಗ್ತಾರೆ. ಸೊ ಈಗ ನೋಡಿ, ಇಷ್ಟೆಲ್ಲಾ ಕೃತಿಗಳನ್ನ ಯಾರಿಗಾದ್ರೂ ಸಾಹಿತ್ಯವನ್ನು ರಚನೆ ಮಾಡ್ಲಿಕ್ಕೆ ಆಗತ್ತಾ? ಆಧ್ಯಾತ್ಮಿಕ ಇಲ್ಲ ನೋಡಿ.
ಅದೇ ಥರ 6 ಗೋಸ್ವಾಮಿಗಳು, ಷಡ್ ಗೋಸ್ವಾಮಿಗಳು ಎಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಅವರು ಕೃಷ್ಣ ಸಾಹಿತ್ಯವನ್ನ. ಅವರಿಗೆ ಶಕ್ತಿ ಕೊಟ್ಟವರು ಯಾರು? ಚೈತನ್ಯ ಮಹಾಪ್ರಭುಗಳು ಅಲ್ವಾ? ಹೌದು ಮಾತಾಜಿ. ಹಾಗಾಗಿ ಅವರು ಬರಿತಾ ಇದ್ದಾರೆ ಅಂದ್ರೆ ಅವರು ಭಗವಂತನ ಪಕ್ಕದಲ್ಲೇ ಕುಳಿತು ಬರ್ದಂಗೆ. ಭಗವಂತ ಈಗ ನಮ್ಗೆ ಯಾರಾದ್ರೂ ಡಿಕ್ಟೇಟ್ ಮಾಡಿದ್ರೆ ನಾವು ಬರಿತೇವಲ್ವಾ, ಬರ್ಕೋತಾ ಹೋಗ್ತೇವಲ್ಲ. ಒಬ್ರು ಡಿಕ್ಟೇಟ್ ಮಾಡ್ತಾರೆ, ನಾವು ಬರ್ಕೋತಾ ಹೋಗ್ತೇವೆ ಅಲ್ವಾ? ಇದು ಅದೇ ಅವರಿಗೆ ಡಿಕ್ಟೇಟ್ ಯಾರು ಮಾಡ್ತಾರೆ? ಕೃಷ್ಣ ಭಗವಂತನೇ ಒಳಗಿಂದ ಬುದ್ಧಿ ಕೊಡ್ತಾನೆ ಅಂತ. ಸೊ ಹಾಗಾಗಿ ಭಗವಾನ್ ಚೈತನ್ಯ ಮಹಾಪ್ರಭುಗಳು ನುಡಿದಿದ್ದನ್ನೇ ವೃಂದಾವನದಾಸ ಠಾಕೂರರು ಬರೆದರು. ವೃಂದಾವನದಾಸ ಠಾಕೂರರಿಗೆ ಯಾರು ಅವರಿಗೆ ಬುದ್ಧಿ ಯೋಗವನ್ನು ಕೊಟ್ಟವರು, ಅವರಿಗೆ ಬುದ್ಧಿಯನ್ನು ಕೊಟ್ಟವರು? ಚೈತನ್ಯ ಮಹಾಪ್ರಭುಗಳು. ಇದು ಹೇಗೆ ಅಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಸೊ ಇದನ್ನ ನಾವು ಅವರಿಗೆ ಇದೇ ಮಾತನ್ನ ಅದನ್ನೇ ನಾನು ಪುನರುಚ್ಚಿಸ್ತಾ ಇದ್ದೇನೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಏನು ಹೇಳಿದರೋ ಅದನ್ನೇ ವೃಂದಾವನದಾಸ್ ಠಾಕೂರ ಬರೆದರು. ವೃಂದಾವನದಾಸ್ ಠಾಕೂರರು ವೇದವ್ಯಾಸರ ಅವತಾರ. ವೇದವ್ಯಾಸರು ಯಾರ ಅವತಾರ? ಭಗವಂತನ ಅವತಾರ, ಭಗವಂತನ ಅವತಾರ, ಅವತಾರ. ಸೊ ಹಾಗಾಗಿ ಅವ್ರು ಏನು ಬರೆದಿದ್ದಾರೆ ವೃಂದಾವನದಾಸ್ ಠಾಕೂರರು, ಅವರು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದನ್ನು ಬರೆದಿದ್ದಾರೆ. ಅವರು ಹೇಳಿದ್ದನ್ನು ನಾನು ಜಸ್ಟ್ ರಿಪೀಟಿಂಗ್. ಅದಕ್ಕೆ ನಮಗೆ ಏನು ಹೇಳ್ತಾರೆ, ನಾವು ಈಗ ಇನ್ನೊಬ್ಬರಿಗೆ ನಾವು ಭಗವದ್ಗೀತೆಯನ್ನು ಹೇಳಬೇಕು ಅಥವಾ ಯಾವುದಾದ್ರೂ ಒಂದು ಹೇಳಬೇಕು ಅಂತಂದರೆ ಈ ವೇದ ಈ ಸಾಹಿತ್ಯ, ಈ ಕೃಷ್ಣ ಸಾಹಿತ್ಯ, ಅದನ್ನು ನಾವು ಜಸ್ಟ್ ಶ್ರೀಲ ಪ್ರಭುಪಾದರು ಏನು ಬರೆದಿದ್ದಾರೆ ಅದನ್ನು ರಿಪೀಟ್ ಮಾಡೋದು ಅಷ್ಟೇ. ಅದರಲ್ಲಿ ನಮ್ಮ ಎಡಿಷನ್ ಏನೂ ಇಲ್ಲ, ನಮ್ಮ ವ್ಯಾಖ್ಯಾನ ಏನೂ ಇರೋದಿಲ್ಲ. ನಾವು ಅಲ್ಲಿ ಏನು ಬರೆದಿದ್ದಾರೋ ಅದನ್ನು ಪುನರುಚ್ಚರಿಸುವುದು. ಶ್ರೀಲ ಪ್ರಭುಪಾದ್ರಿಗೆ ಹೇಳಿದ್ರಂತೆ, ಪ್ರಭುಪಾದರು ಇಂಥದ್ದೊಂದು ಬೇರೆಯವರಿಗೆ ಪಾಠ ಹೇಳು ಭಗವದ್ಗೀತೆ. ಅವರು ಶಿಷ್ಯರು ಹೇಳಿದ್ರಂತೆ, ನನಗೆ ಹೇಳಲಿಕ್ಕೆ ಬರೋದಿಲ್ಲ, ಏನು ಮಾಡೋದು? ಆಯಿತು, ನೀನು ಇಲ್ಲಿ ಏನು ಒಂದು 2 ಲೈನು ನೀನು ಓದಿದ್ದೀಯಲ್ಲ, ಓದ್ತಾ ಇದೆಯಲ್ಲ, ಇದನ್ನ ನೀನು ಮತ್ತೆ ರಿಪೀಟ್ ಮಾಡು. ಗೊತ್ತಾಯ್ತಾ? ರೀಡ್ 2 ಲೈನ್ಸ್ ಆ್ಯಂಡ್ ರಿಪೀಟ್ 2 ಲೈನ್ಸ್. ಹೇಗಿರಬೇಕು ನಮಗೆ? ನಾವು ಪ್ರಚಾರ ಹೇಗೆ ಮಾಡಬೇಕು? ಹರೇ ಕೃಷ್ಣ. ಹೇಗೆ ಪ್ರಚಾರ ಮಾಡೋದು? ಹರೇ ಕೃಷ್ಣ. ಈಗ ನಾವು ಹೇಳಿದೇವಲ್ವಾ, 2 ಲೈನು ನಾವು ಏನು ಶ್ರೀಲ ಪ್ರಭುಪಾದರು ಬರೆದಿದ್ದಾರೆ ಆ 2 ಲೈನನ್ನು ನಾವು ರಿಪೀಟ್ ಮಾಡಬೇಕು ಅಷ್ಟೇ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಆಯ್ತು. ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ವೃಂದಾವನದಾಸ್ ಠಾಕೂರರು ಬರೆದಿದ್ದಾರೆ, ಚೈತನ್ಯ ಮಹಾಪ್ರಭುಗಳು ಏನು ಹೇಳಿದ್ದಾರೆ ಅದನ್ನು ಅವ್ರು ಬರೆದಿದ್ದಾರೆ. ಈಗ ಅವರು ಹೇಳಿದ್ದನ್ನು ನಾನೇ ಪುನರುಚ್ಚಾರಣೆ ಮಾಡ್ತಾ ಇದ್ದೇನೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಈ ಚೈತನ್ಯ ಚರಿತಾಮೃತ ಬರೀಬೇಕಾದ್ರೆ ಅವರಿಗೆ ಎಷ್ಟು ವಯಸ್ಸಾಗಿತ್ತು? ಯಾರಿಗಾದ್ರೂ ಗೊತ್ತಿದ್ಯಾ? 99. ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ತುಂಬ ವಯಸ್ಸಾಗಿತ್ತು. ಅವರು 95 ವರ್ಷ ಮುಗಿದಿತ್ತಂತೆ. ನೋಡಿ, ಅವರಿಗೆ ವೃಂದಾವನದ ಎಲ್ಲ ಕೆಲವರು ಭಕ್ತರು ಶ್ರೀ ಚೈತನ್ಯ ಚರಿತಾಮೃತ ಬರಿಬೇಕು ಅಂತ ಕೇಳ್ಕೊಂಡ್ರಂತೆ. ಅವಾಗ ಏನಾಯಿತು, ಇದು ಅವರು ಬರೀಲಿಕ್ಕೆ 95ನೇ ವಯಸ್ಸಿನ ನಂತರ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಈಗ 95ನೇ ವಯಸ್ಸಿನಲ್ಲಿ ಏನಾದರೂ ಬರಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಪರಿಸ್ಥಿತಿ ಏನಾಗಿರುತ್ತೆ ಆ ವಯಸ್ಸಲ್ಲಿ? ಅಲ್ಲೋಲ ಕಲ್ಲೋಲವಾಗಿತ್ತು. ಅವರಿಗೆ ಏನಾಗಿತ್ತು ಅಂತ ಅವರೇ ಹೇಳ್ತಾರೆ. ಅಂದರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು, ಅವರಿಗೆ ಒಂಥರ ಶಕ್ತಿ, ಮೈಯಲ್ಲಿ ತುಂಬ ಕಡಿಮೆ ಶಕ್ತಿ ಇರುತ್ತೆ ಅಲ್ವಾ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಈ ಚೈತನ್ಯ ಚರಿತಾಮೃತವನ್ನು ಬರೆದಿರೋದು ಅವರು ಪೂರ್ಣ ಚೈತನ್ಯ ಮಹಾಪ್ರಭುಗಳ ಕರುಣೆಯಿಂದ ಬರೆದಿದ್ದೇನೆ ಅಂತ ಹೇಳ್ತಾರೆ. ಅದು ಹೇಗೆ ಕೇಳಿದರೆ, ಅವರಿಗೆ ಕೈ ನಡುಕ್ತಾ ಇತ್ತಂತೆ. 95 ವರ್ಷ ಆಗಿದೆ ಅಂದರೆ ಕೈಯಲ್ಲಿ ಇಷ್ಟು ಕೈ ನಡುಕ್ತಾ ಇತ್ತಂದರೆ ಕೈಯಲ್ಲಿ ಪೆನ್ನು ಹಿಡ್ಕೊಳ್ಳುವ ಶಕ್ತಿ ಕೂಡ ಕಡಿಮೆ ಇತ್ತಂತೆ. ಅದು ಕೂಡ ಹಿಡ್ಕೊಳ್ಳೋದು ಕಷ್ಟ. ಆಮೇಲೆ ಕಣ್ಣು ಆ ವಯಸ್ಸಲ್ಲಿ ಚೆನ್ನಾಗಿರುತ್ತಾ ಮಾತಾಜಿ? ಕಣ್ಣು ಕಾಣಿಸೋದಿಲ್ಲ. ಅವರಿಗೆ ಬೇರ್ಲಿ ಕುಡಿಸಿ ಅಂತೆ, ಅವರಿಗೆ ಚೂರು ಹಿಂಗೆ ಕಣ್ಣಿಗೆ ಕಾಣುವಷ್ಟೇ. ಆಮೇಲೆ ಅವರ ಮನಸ್ಸು ಕೂಡ ತುಂಬ ವೀಕ್ ಇತ್ತಂತೆ. ಓಕೆ. ಸೊ ಹಾಗಾಗಿ ಏನು ಹೇಳ್ತಾರೆ ಅಂತಂದರೆ, ಅವರಿಗೆ ಈ ಥರ ಚೈತನ್ಯ ಚರಿತಾಮೃತ ಬರಿಬೇಕು ಅಂತ ಹೇಳಿ ಬಂದಾಗ ಅವರಿಗೆ ಏನಾಯಿತು, ಅವರು ಶ್ರೀ ಮದನ ಮೋಹನ ದೇವಸ್ಥಾನಕ್ಕೆ ಹೋದರು ವೃಂದಾವನದಲ್ಲಿ. ಅಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಿದ್ರಂತೆ. ಮದನ ಮೋಹನ ದೇವಸ್ಥಾನದಲ್ಲಿ ಅವರು ಮದನ ಮೋಹನ ದೇವರಿಗೆ, ಭಗವಂತನಿಗೆ
ಪ್ರಾರ್ಥನೆ ಮಾಡಿದಾಗ ನನಗೆ ಇದು ಚೈತನ್ಯ ಚರಿತಾಮೃತ ಬರೀಲಿಕ್ಕೆ ಕೇಳ್ತಾ ಇದ್ದಾರೆ, ಇದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಆ ದೇವರ ಭಗವಂತನ ಮೈ ಮೇಲೆ ಹಾಕಿದ್ದ ಆ ಹಾರ, ಆ ಹೂವಿನ ಹಾರ ಅಲ್ಲಿಂದ ಬೀಳುತ್ತಂತೆ. ಆ ಹೂವಿನ ಹಾರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರವೀಣ ಮಾತಾಜಿ ಯಾರ್ದು ಮ್ಯೂಟ್ ಮಾಡಿ. ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಉತ್ತರ ಹೇಳುವಾಗ ಮಾತ್ರ ಅನ್ಮ್ಯೂಟ್ ಆಗಿ, ಬೇರೆ ಸಮಯದಲ್ಲಿ ಮ್ಯೂಟ್ ಇಟ್ಕೊಳ್ಳಿ. ಸೊ ಹಾಗಾಗಿ ಅಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಿದಾಗ ಭಗವಂತನಿಗೆ, ಮದನ ಮೋಹನ ದೇವರಿಗೆ, ಅವರು ಏನಾಯ್ತಂತೆ, ಅಲ್ಲಿಂದ ಹಾರ, ಆ ಭಗವಂತನ ವಿಗ್ರಹದಿಂದ ಆ ಹಾರ ಕೆಳಗೆ ಬಿತ್ತು. ಅದನ್ನು ಅರ್ಚಕರು ಅವ್ರು ಏನು ಮಾಡಿದ್ರು, ಅದನ್ನು ಭಗವಂತನೇ ಅಪ್ಪಣೆ ಮಾಡಿದ ಹಾಗೆ ತಂದು ಅವ್ರಿಗೆ ಯಾರಿಗೆ ಕೊಟ್ಟರು? ಹರೇ ಕೃಷ್ಣ. ಅವ್ರು ಯಾರಿಗೆ ಕೊಟ್ಟರು? ಕೃಷ್ಣದಾಸ ಕವಿರಾಜ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರಿಗೆ ಕೊಟ್ಟರು. ಅದು ಏನು ಅಂತಂದ್ರೆ ಅದೇ ಭಗವಂತನ ಆಶೀರ್ವಾದ. ಸೊ ಅಲ್ಲಿಂದ ಅವರು ಈ ಚೈತನ್ಯ ಚರಿತಾಮೃತವನ್ನ ಬರೀಲಿಕ್ಕೆ ಶುರು ಮಾಡಿದರು. ಅವಾಗ ಅವರ ವಯಸ್ಸು 95 ವರ್ಷ ಆಗಿತ್ತು. ಅವರು ಬರೀಲಿಕ್ಕೆ ಒಂದು 2-3 ವರ್ಷ ಆಗಿದೆಯಂತೆ. ಅದು ಮುಗಿಸುವತ್ತಿಗೆ 98 ವರ್ಷ ಅವರಿಗೆ. ಅದಕ್ಕೆ ಹೇಳ್ತಾರೆ, ಇಷ್ಟೆಲ್ಲ ಅಂದರೆ ಕೈ ತುಂಬ ನಡುಗ್ತಾ ಇದೆ, ಮೈಯಲ್ಲಿ ಶಕ್ತಿ ಇಲ್ಲ, ಕಣ್ಣಿನ ದೃಷ್ಟಿ ಕೂಡ ತುಂಬ ಮಂಜು. ಸೊ ಇಂತಹ ಪರಿಸ್ಥಿತಿ, ಮನಸ್ಸು ಕೂಡ ಒಂಥರ ವೀಕ್. ಇಂತಹ ಪರಿಸ್ಥಿತಿಯಲ್ಲಿ ಅವರು 11,519 ಶ್ಲೋಕಗಳ ಬಗ್ಗೆ ಅವರು, ಅದು ಕೂಡ ತುಂಬ ಸಂಸ್ಕೃತದಲ್ಲಿ ಫಿಲಾಸಫಿ ಅಂದರೆ ತತ್ವ, ಮತ್ತೆ ಅದನ್ನ ಮತ್ತೆ ಬಂಗಾಳಿ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ, ಪೊಯಿಟ್ರಿ ಅಂದರೆ ಬರೆದಿದ್ದಾರೆ. ಮತ್ತೆ ಅಷ್ಟು ಅದು ಚೈತನ್ಯ ಚರಿತಾಮೃತ ಇದು ತುಂಬ ಚೆನ್ನಾಗಿದ್ದ ಪುಸ್ತಕ ಅಂತೆ, ಅಥಾರಿಟೇಟಿವ್, ಮತ್ತೆ ಅದು ಬಯೋಗ್ರಫಿ ಮತ್ತೆ ಫಿಲಸಾಫಿಕಲ್ ವರ್ಕು ಅಂದರೆ ತತ್ವ ಅದರಲ್ಲಿ ಅವರು ಬರೆದಿರೋದು. ಇಷ್ಟು ಅವರು ಬರೆದಿದ್ದಾರೆ. ಇದು ಹೇಗೆ ಸಾಧ್ಯ? ಹರೇ ಕೃಷ್ಣ. ಭಗವಂತ ದೈತ್ಯ ಗುರು ಆಗಿ ಬರ್ಸಿರೋದು ಮಾತಾಜಿ ಅವ್ರ ಕೈಯಲ್ಲಿ. ಭಗವಂತನ ಕೃಪೆ, ಭಗವಂತನೇ ಬರ್ಸಿರೋದು, ಚೈತನ್ಯ ಮಹಾಪ್ರಭುಗಳೇ ಅವ್ರ ಕೈಯಿಂದ ಬರ್ಸಿರೋದು. ಹಾ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಮುಂದೆ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅವ್ರು ಏನ್ ಹೇಳ್ತಾರೆ, ಇಷ್ಟು ದುರ್ಬಲ ಇದ್ರು, ವೃದ್ಧಾಪ್ಯ ಇದ್ರು, ಅವರು ಅಷ್ಟೊಂದು ಉದಾತ್ತ ದೊಡ್ಡ ಸಾಹಿತ್ಯವನ್ನ ರಚಿಸಿದ್ದಾರೆ. ಅಂದ್ರೆ ಮುಂದೆ ಆ ಬಂಗಾಳಿ, ಈ ಚೈತನ್ಯ ಚರಿತಾಮೃತವನ್ನ ಬಂಗಾಳಿ ಲ್ಯಾಂಗ್ವೇಜಲ್ಲಿ ಕಲಿಬೇಕಂತೆ, ಅದನ್ನ ಸೊ ಕೇಳಬೇಕಂತೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ಇನ್ನೂ ಸ್ವೀಟ್ ಇರ್ತದೆ. ಸೊ ಆದರೆ ನಮಗೆ ಬಂಗಾಳಿ ಬರೋಲ್ಲ ಅಂತ ಬಂಗಾಳಿಯನ್ನು ನಮಗೆ ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿದರು ಯಾರು? ಶ್ರೀ ನಮ್ಮ ಭಕ್ತಿ ಸಿದ್ಧಾಂತ ನಮ್ಮ ಪ್ರಭುಪಾದರು. ಸೊ ಆಮೇಲೆ ಅದನ್ನು ನಮ್ಮ ಕನ್ನಡಕ್ಕೆ ನಾವೀಗ ಪರಿವರ್ತನೆ ಭಾಷಾಂತರ ಮಾಡ್ಕೊಂಡ್ರು. ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ ಇದನ್ನು ನಮಗೆ ಪ್ರಭುಪಾದರು ಏನು ಹೇಳ್ತಾರೆ ಅಂತಂದರೆ, ಚೈತನ್ಯ ಚರಿತಾಮೃತವನ್ನ ಬಂಗಾಳಿಯಿಂದ ಆಂಗ್ಲ ಭಾಷೆಗೆ ಪರಿವರ್ತನೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೆ ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಗೊತ್ತಿಲ್ಲ. ಯಾಕೆಂದರೆ ಒರಿಜಿನಲಲ್ಲಿ ಆತರು ಅವರು ಕವಿರಾಜ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಬರೆದಿರೋದ್ರಿಂದ ಮೂಲ ಅರ್ಥ ಬರಬೇಕಲ್ವಾ? ಅದನ್ನು ಬಂಗಾಳಿನಲ್ಲಿ ಅಷ್ಟು ಚೆಂದಾಗಿ ಬರೆದಿರೋದು, ಅದನ್ನು ನಾನು ಇಂಗ್ಲೀಷಿಗೆ ಭಾಷಾಂತರ ಮಾಡ್ತಾ ಇದ್ದೇನೆ. ಎಷ್ಟು ಅದರ ಸ್ವೀಟ್ನೆಸ್ಸು, ಅದರ ತತ್ವಗಳನ್ನು ನಾನು ಎಷ್ಟು ಚೆನ್ನಾಗಿ ಇಂಗ್ಲೀಷಲ್ಲಿ ಅಳವಡಿಸ್ಬಿಡಲಿ ಅದು ಗೊತ್ತಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಶ್ರೀಲ ಪ್ರಭುಪಾದರೆ ಹೇಳ್ತಾರೆ ನೋಡಿ. ಹಾಗೆ ನಾನು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾನೆ ಅದನ್ನು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಮೂಲ ಬಂಗಾಳ ಭಾಷೆಯಲ್ಲಿ ಯಾರು ಇದನ್ನು ಓದ್ತಾರೆ ಅವರಿಗೆ ಯಾರು ಓದ್ತಾರೆ ಚೈತನ್ಯ ಚರಿತಾಮೃತ ಅವರು ಭಕ್ತಿ ಸೇವೆಯಲ್ಲಿ ದೈವೋನ್ಮಾದವನ್ನು ಪಡೀತಾರೆ, ಭಾವ ಹಂತಕ್ಕೆ ಹೋಗ್ತಾರಂತೆ ಈ ಚೈತನ್ಯ ಚರಿತಾಮೃತವನ್ನ ಮೂಲ ಬಂಗಾಳಿ ಭಾಷೆಯಲ್ಲಿ. ಅದಕ್ಕೆ ಮೂಲ ಬಂಗಾಳಿ ಭಾಷೆ, ನಮಗೆ ಬಂಗಾಳಿ ಭಾಷೆ ಬರೋದಿಲ್ಲ ಅಲ್ವಾ? ಅದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಹೇಳ್ತಾರೆ ಮಹಾರಾಜರು, ಅವರು ಚೈತನ್ಯ ಚರಿತಾಮೃತ ಓದ್ಲಿಕ್ಕಾಗಿ ಬಂಗಾಳಿ ಭಾಷೆ ಕಲಿತಾರಂತೆ, ಅಂತ ಕಾಲವೂ ಬರ್ತದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಹರೇ ಕೃಷ್ಣ. ಆಯ್ತು ಮಾತಾಜಿ.
ನೋಡಿ, ನಮ್ಮ ಗುರು ಮಹಾರಾಜರು ಅವರು ಇಂಗ್ಲಿಷ್ ಅದು ಅಮೇರಿಕನ್ ಅಲ್ವಾ ಮಾತಾಜಿ. ಆದರೆ ಅವರು ಬಂಗಾಳಿ ಭಾಷೆ ಕಲಿತು ಬಂಗಾಳದಲ್ಲಿ ಚೈತನ್ಯ ಚರಿತಾಮೃತವನ್ನ ನೂರಾರು ಬಾರಿ ಓದಿದ್ದಾರಂತೆ. ಚೈತನ್ಯ ಚರಿತಾಮೃತವನ್ನ ಬಂಗಾಳಿ ಲ್ಯಾಂಗ್ವೇಜಲ್ಲಿ. ಇದು ಗೊತ್ತಾಯ್ತಾ? ಹರೇ ಕೃಷ್ಣ. ಮಾತಾಜಿ ಗೊತ್ತಾಯ್ತು. ಈ ಮತ್ತೆ ಅಂದ್ರೆ ಲೋಚನ್ ದಾಸ್ ಠಾಕೂರ್ ಅವರ ಶಿಷ್ಯ ನರೋತ್ತಮ ದಾಸ್ ಠಾಕೂರ ಮಾತಾಜಿ. ಇವರೇ ಅಲ್ವಾ ಮಾತಾಜಿ? ಅವರು ಏನು? ಲೋಚನ್ ದಾಸ್ ಠಾಕೂರ್ ಇವಾಗ ಈ ಗ್ರಂಥವನ್ನು ಬರೆದಂತವರು, ಅವರ ಶಿಷ್ಯ ನರೋತ್ತಮ ದಾಸ್ ಠಾಕೂರ ಮಾತಾಜಿ. ಯಾವ ಗ್ರಂಥವನ್ನು ಬರೆದಿದ್ದಾರೆ? ಇದು ಚೈತನ್ಯ ಮಂಗಲ. ಚೈತನ್ಯ ಮಂಗಳ ಎರಡು ರೀತಿ ಇದೆ ಮಾತಾಜಿ. ಚೈತನ್ಯ ಮಂಗಳ ಅದನ್ನ ಭಾಗವತ ಅಂತ ವೃಂದಾವನ್ ದಾಸ್ ಠಾಕೂರ್ ಅವರು ಬರೆದಿದ್ದಾರೆ. ಲೋಚನ ದಾಸ್ ಠಾಕೂರ್ ಅವರು ಆಮೇಲೆ ಅವರು ಏನೋ ಒಂದು ಚೈತನ್ಯ ಮಂಗಳ ಅಂತ ಅವರು ಒಂದೇನೋ ಕೃತಿ ಬರೆದಿದ್ದಾರಂತೆ. ನನಗೆ ಗೊತ್ತಿಲ್ಲ ಮಾತಾಜಿ, ಓಕೆ ಮಾತಾಜಿ. ಅವ್ರು ಯಾರ ಶಿಷ್ಯರು ಅಂತ ನನಗೆ ಗೊತ್ತಿಲ್ಲ. ಹರೇ ಕೃಷ್ಣ, ನೋಡ್ಬೇಕು ಅಷ್ಟೇ. ಓಕೆ ಮಾತಾಜಿ. ಆಯ್ತು, ಹರೇ ಕೃಷ್ಣ. ಸೊ ನಮಗೆ ಇಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಪದೇ ಪದೇ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿಯವರು ಏನು ಹೇಳ್ತಾರೆ ಅಂದರೆ, ವೃಂದಾವನ್ ದಾಸ ಠಾಕೂರ್ ಬರೆದ ಚೈತನ್ಯ ಭಾಗವತನ ನಾವು ಓದಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಭಕ್ತರು, ಶುದ್ಧ ಭಕ್ತರು ಮಾತ್ರ ಭಕ್ತಿ ಸಾಹಿತ್ಯದನ್ನ ರಚಿಸಲಿಕ್ಕೆ ಸಾಧ್ಯ. ಯಾಕೆ ಸಾಧ್ಯ ಅಂದರೆ, ಅವರು ಭಗವಂತನ ಸೇವೆಯಾಗಿ ಅದನ್ನ ಮಾಡ್ತಾರೆ. ಆ ಸೇವೆಯಾಗಿ, ಭಗವಂತನ ಸೇವೆಯಾಗಿ ಮಾಡುವಾಗ ಅವರು ಪರಿಶುದ್ಧ ಭಕ್ತರಾಗಿರೋದ್ರಿಂದ ಭಗವಂತನೇ ಅವರಿಗೆ ಬುದ್ಧಿಯನ್ನು ಕೊಡ್ತಾನೆ. ಇದನ್ನು ಬರಿಬೇಕು, ಹೀಗೆ ಬರಿಬೇಕು, ಎಲ್ಲ ಮಾರ್ಗದರ್ಶನ ಅವರೇ ಕೊಡ್ತಾರೆ. ಇಲ್ಲದಿದ್ದರೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಈ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು. ಅವರಂಥ ಅಷ್ಟು ವೃದ್ಧಾಪ್ಯ, 95 ವರ್ಷದ ನಂತರ ಕೈ ನಡುಗ್ತದೆ, ಮೈಯಲ್ಲಿ ಶಕ್ತಿ ಇಲ್ಲ, ಆಮೇಲೆ ಕಣ್ಣು ಮಂಜಾಗಿರುತ್ತೆ, ಆಮೇಲೆ ಮನಸ್ಸು ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಆ ವಯಸ್ಸಿನಲ್ಲಿ ಕೂತ್ಕೊಂಡು ಇಷ್ಟು 11,819 ಶ್ಲೋಕಗಳಿದೆಯಂತೆ ಇದರಲ್ಲಿ. ಅದಕ್ಕೆ ಉತ್ತಮವಾದ ಸಂಸ್ಕೃತದ ಇದು, ಆಮೇಲೆ ಬಂಗಾಳಿ ಭಾಷೆಯಲ್ಲಿ ಸ್ವೀಟ್ ಪೊಯೆಟ್ರಿ, ಇದೆಲ್ಲ ಬರೆಯೋದು ಹೇಗೆ ಸಾಧ್ಯ? ಇದೆಲ್ಲ ಚೈತನ್ಯ ಮಹಾಪ್ರಭುಗಳೇ ಅವರ ಮುಖಾಂತರ ಬರೆಸಿದ್ದಾರೆ. 11,519 ಶ್ಲೋಕಗಳಿದೆ ಈ ಒಂದು ಚೈತನ್ಯ ಚರಿತಾಮೃತದಲ್ಲಿ. ಅದು ಕೂಡ ತುಂಬ ಇಂಟ್ರಿಕೇಟ್ ವರ್ಸಸ್. ಅದು ಅಷ್ಟು ಅಂದರೆ ತುಂಬ ಚೆನ್ನಾಗಿದೆ, ಅದು ತುಂಬ ಕ್ಲಿಷ್ಟವಾದದ್ದು ಆ ಶ್ಲೋಕಗಳು. ಅದನ್ನು ಬರಲಿಕ್ಕೆ ಸಾಧ್ಯ ಆಗಿರೋದು ಅವರು ಪರಿಶುದ್ಧ ಭಕ್ತರಾಗಿದ್ದರಿಂದ ಇದು ಸಾಧ್ಯ ಆಯಿತು. ಅವರಿಗೆ ಯಾರ ಅನುಗ್ರಹ ಸಿಕ್ಕಿತು? ಆ ಭಗವಂತ ಮದನಮೋಹನ ಅವರ ಒಂದು ಇದು ಸಿಕ್ಕಿದೆ, ಅನುಗ್ರಹ ಅಲ್ವಾ? ಅದಕ್ಕೆ ಭಕ್ತಿ ಸೇವೆ ಮಾಡಲಿಕ್ಕೆ ಶಕ್ತಿ ಕೊಡೋರು ಯಾರು? ಭಗವಂತನೇ ಶಕ್ತಿ ಕೊಡೋನು, ಬುದ್ಧಿ ಕೊಡೋನು ಎಲ್ಲ ಭಗವಂತನೇ. ಸೊ ಹಾಗಾಗಿ ಭಗವಂತ ಒಂದು ಕೆಲಸವನ್ನು ನಮಗೆ ಕೊಡ್ತಾರೆ ಅಂತಂದ್ರೆ ಅದನ್ನು ಮಾಡುವ ಶಕ್ತಿಯನ್ನು ಕೊಡ್ತಾನೆ ಭಗವಂತ. ಅದಕ್ಕೆ ನಮಗೆ ಫುಲ್ಲು ಭಗವಂತನ ಮೇಲೆ ನಂಬಿಕೆ ಇರಬೇಕು. ಈಗ 40ನೇ ಶ್ಲೋಕಕ್ಕೆ ಹೋಗೋಣ. ವೃಂದಾವನ ದಾಸ ಪದೇ ಕೋಟಿ ನಮಸ್ಕಾರ, ಐಚೆ ಗ್ರಂಥ ಕರಿ ತೇನ್ ಹೋತಾರಿಲ ಸಂಸಾರ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಬೃಂದಾವನ ದಾಸ ಪದೇ ಕೋಟಿ ನಮಸ್ಕಾರ, ಐಚೆ ಗ್ರಂಥ ಕರಿ ತೇನ್ ಹೋ ತಾರಿಲ ಸಂಸಾರ. ಬೃಂದಾವನ ದಾಸ ಪದೇ ಶೀಲ ಬೃಂದಾವನ ದಾಸ ಠಾಕೂರರ ಪಾದಕಮಲಗಳಲ್ಲಿ ಕೋಟಿ ಲಕ್ಷಗಟ್ಟಲೆ ನಮಸ್ಕಾರ, ಪ್ರಣಾಮಗಳು. ಮಾತಾಜಿ ಕೆಳಗೆ ಮಾಡಿ ಮಾತಾಜಿ. ಹೋಯ್ತು ಮಾತಾಜಿ, ಬಂದಿಲ್ಲ ಅಷ್ಟೇ. ಬಂದಿದೆ. ಬಂದಿದೆ ಮಾತಾಜಿ. ಗ್ರಂಥ ಪುಸ್ತಕವನ್ನು ಕರಿ ಸಂಕಲನ ಮಾಡುವುದು, ತೇನ್ ಹೋ ಅವರು ತರೀಲ ಉದ್ಧರಿಸಿದರು ಸಂಸಾರ ಇಡೀ ಜಗತ್ತನ್ನು. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಬೃಂದಾವನ ದಾಸ ಠಾಕೂರರ ಚರಣಕಮಲಗಳಿಗೆ ನಾನು ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಸಕಲ ಪತಿತ ಜೀವಿಗಳ ಕಲ್ಯಾಣಾರ್ಥವಾಗಿ ಬೇರೆ ಯಾರೂ ಇಂತಹ ಅದ್ಭುತ ಗ್ರಂಥವನ್ನು ಬರೆಯುವುದು ಸಾಧ್ಯವಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇದರಲ್ಲಿ ಇನ್ನೊಂದು ಹೇಳಬೇಕಾಗಿತ್ತು ನನಗೆ ಹಿಂದಿನ ಶ್ಲೋಕದಲ್ಲಿ. ಅಂದರೆ ಒಂದು ಹೇಳಿದರು, ಅಂದರೆ ಆಧ್ಯಾತ್ಮಿಕ ಸಾಹಿತ್ಯವನ್ನು ಅಸಂಬದ್ಧ ಅಥವಾ ದೋಷಯುಕ್ತ ಭಾಷೆಯಲ್ಲಿ ಬರೆಯಲಾಗಿದ್ದರೂ ಅದನ್ನು ಭಕ್ತನೊಬ್ಬನು ಬರೆದಿದ್ದ ಪಕ್ಷದಲ್ಲಿ ಒಪ್ಕೊಳ್ಬೋದಂತೆ.
ದೋಷ ಇದ್ರೂ ಕೂಡ. ಅದಕ್ಕೆ ಒಂದು ಶ್ಲೋಕ ಇದೆ, ತದ್ವಾಗ್ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ ನಾಮಾನಿ ಅನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಅಂದರೆ ಆ ಭಗವಂತನ ನಾಮ ರೂಪ ಕೀರ್ತಿ ಮಹಿಮೆ ಇವುಗಳ ಒಂದು ವೈಭವದಿಂದ ಕೂಡಿರ್ತಕ್ಕಂತಹ ಸಾಹಿತ್ಯ, ಅದು ಒಂದು ಅಲೌಕಿಕ ಸೃಷ್ಟಿ. ಅದನ್ನು ಭಕ್ತರು ಅವರು ಬರಿಬೇಕಾದಾಗ ಅಂತಹ ದಿವ್ಯ ಸಾಹಿತ್ಯವು ಅವ್ಯವಸ್ಥಿತವಾಗಿ ರಚಿತವಾಗಿದ್ದರೂ ಕೂಡ ಅದನ್ನು ಆ ಭಕ್ತ ಜನರು ಅದನ್ನು ಶ್ರವಣ ಮಾಡ್ತಾರೆ, ಅದನ್ನು ಹಾಡ್ತಾರೆ, ಅದನ್ನು ಮತ್ತೆ ಆನಂದಿಸ್ತಾರೆ. ಸೊ ಹಾಗಾಗಿ ಇದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಭಕ್ತಿ ಸಾಹಿತ್ಯವನ್ನ ಭಕ್ತರು ಬರಲಿ ಶುದ್ಧ ಭಕ್ತರು ಮಾತ್ರ ಬರಲಿಕ್ಕೆ ಸಾಧ್ಯ, ಮತ್ತು ಅದು ಅಸಂಬದ್ಧವಾಗಿ ದೋಷಯುಕ್ತವಾಗಿದ್ದರೂ ಕೂಡ ಅದನ್ನು ಆನಂದಿಸ್ತಾರೆ, ಯಾಕಂದರೆ ಅದು ಭಗವಂತನ ಕೃತಿ ಅದು ಬಗ್ಗೆ. ಆದರೆ ಯಾರು ಅಭಕ್ತರಾಗಿದ್ದಾರೆ ಅವರು ಎಷ್ಟು ಅಲಂಕಾರಿಕ ಭಾಷೆಯಲ್ಲಿ ಬರೆದರೂ ಕೂಡ ಅದನ್ನು ನಾವು ಕೇಳಬಾರ್ದು, ಯಾಕೆಂದರೆ ಅದು ವಿಷಯುಕ್ತವಾಗಿರುತ್ತೆ ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ಚರ್ಚೆ ಮಾಡಿದೆವು. ಈಗ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ವೃಂದಾವನದಾಸ ಠಾಕೂರರ ಚರಣ ಕಮಲಗಳಿಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು, ಒಂದು ಸ್ವಲ್ಪ ಅಲ್ಲ, ಅಂದರೆ ಹಿಂದಿನ ಆಚಾರ್ಯರನ್ನು ಇವರು ಏನು ಮಾಡ್ತಾ ಇದ್ದಾರೆ, ಹಿಂದಿನ ಆಚಾರ್ಯರು ವೃಂದಾವನದಾಸ ಠಾಕೂರರು ಹಿಂದಿನ ಆಚಾರ್ಯರು. ಯಾರಿಗೆ? ಈಗ ಈ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರಿಗೆ, ಸಂಪ್ರದಾಯದ ಆಚಾರ್ಯರುಗಳಿಗೆ, ಹಿಂದಿನ ಆಚಾರ್ಯರುಗಳಿಗೆ ಅವರು ಎಷ್ಟು ಗೌರವ ಕೊಡ್ತಾರೆ ಅಲ್ವಾ? ಹರೇ ಕೃಷ್ಣ, ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಾರೆ. ಅಂದರೆ ನಾವು ಆ ಆಚಾರ್ಯರು, ಸಂಪ್ರದಾಯದ ಆಚಾರ್ಯರುಗಳಿಗೆ ಎಷ್ಟು ನಮಸ್ಕಾರ ಮಾಡಿದ್ರೂ ಸಾಲ, ಎಷ್ಟು ನಮಸ್ಕಾರ ಮಾಡಿದ್ರೂ ಸಾಲ. ಯಾಕೆಂದರೆ ಅವರ ಒಂದು ಆಶೀರ್ವಾದ ನಮಗೆ ಇದ್ದರೆ, ಅವರ ಅನುಗ್ರಹ ಇದ್ದರೆ ನಮಗೆ ಸಂಪ್ರದಾಯದಿಂದ ಬರ್ತಕ್ಕಂಥ ಜ್ಞಾನ ಅರ್ಥ ಆಗಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಅವರ ಅನುಗ್ರಹಕ್ಕಾಗಿ ನಾವು ಕೋಟಿ ಕೋಟಿ ನಮಸ್ಕಾರ ಮಾಡಬೇಕು. ಕೋಟಿ ಕೋಟಿ. ಯಾಕೆ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡ್ತಾರೆ ಅಂದರೆ, ಈಗ ನೋಡಿ, ವೃಂದಾವನದ ದಾಸ ಠಾಕೂರರು ಸಕಲ ಪತಿತ ಜೀವಿಗಳ ಕಲ್ಯಾಣಾರ್ಥವಾಗಿ ಬರೆದಿದ್ದಾರೆ ಈ ಗ್ರಂಥವನ್ನ, ಅಂದರೆ ಚೈತನ್ಯ ಭಾಗವತವನ್ನ. ಬೇರೆ ಯಾರು ಅಂತ ಅದ್ಭುತ ಗ್ರಂಥ ಬರಲಿಕ್ಕೆ ಸಾಧ್ಯವಿರಲಿಲ್ಲ ಅಂತ ಹೇಳ್ತಾರೆ. ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರೇ ಹೇಳ್ತಾ ಇದ್ದಾರೆ. ಅಂತ ಚೈತನ್ಯ ಭಾಗವತ ಅಷ್ಟು ಅಂದರೆ ಪತಿತ ಜೀವಿಗಳು, ಸಕಲ ಪತಿತ ಜೀವಿಗಳ ಕಲ್ಯಾಣಾರ್ಥ. ಅಂದರೆ ಯಾರು ಬೇಕಾದ್ರೂ ಅವರು ನಾಸ್ತಿಕರು ಆಗಿರ್ಬೋದು, ಪರಮನಾಸ್ತಿಕರಾಗಿರ್ಬೋದು, ಯವನರಾಗಿರ್ಬೋದು, ಅವ್ರದ್ದು ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ. ಅಂತಹ ಒಂದು ಸಾಹಿತ್ಯ ಕೃತಿಯನ್ನು ಅವರು ಬರೆದಿದ್ದಾರೆ. ಅವರಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಮಾಡ್ತಾ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಸೊ ಅವರು ಮತ್ತೆ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲೂ ರೂಪ ರಘುನಾಥ ಪಾದೆ, ಅದು ರಘುನಾಥ ಅವರ ಗುರುಗಳು, ಅವರ ಪಾದಕ್ಕೆ ಪದೇ ಪದೇ ನಮಸ್ಕಾರ ಮಾಡ್ತಾರೆ. ಅಂದರೆ ನಾವು ಸಂಪ್ರದಾಯದ ಆಚಾರ್ಯರುಗಳಿಗೆ, ಗುರುಗಳಿಗೆ ಎಷ್ಟು ನಮಸ್ಕಾರ ಮಾಡಿದ್ರೂ ಸಾಕಾಗೋದಿಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದನ್ನು ನಾವು ತಿಳ್ಕೊಳ್ಬೇಕು. ಇದನ್ನೆಲ್ಲ ಅವರು ಮಾಡಿ ತೋರಿಸಿದ್ದಾರೆ ನೋಡಿ. ಅವರ ಹಿಂದಿನ ಆಚಾರ್ಯರುಗಳ ಹಾದಿಯಲ್ಲಿ ಹೆಜ್ಜೆಯಲ್ಲಿ ನಡೆಯುವುದು ಅಂದರೆ ಅವರು ಹೇಗೆ ಹಿಂದಿನ ಆಚಾರ್ಯರುಗಳಿಗೆ ಗೌರವ ಸಲ್ಲಿಸ್ತಾ ಇದ್ರು, ಹೇಗೆ ನಮನಗಳನ್ನು ಸಲ್ಲಿಸ್ತಾ ಇದ್ರು. ಅವರು ಹೃದಯ ಪೂರ್ವಕವಾಗಿ ನಮಿಸ್ತಾರೆ. ಅಂದರೆ ಮೇಲಿಂದ ಮೇಲೆ ಅಲ್ಲ, ಹೃತ್ಪೂರ್ವಕವಾಗಿ ಹೃದಯ ಅಂತರಾಳದಿಂದ ಅವರು ಆ ರೀತಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅದನ್ನ ಕಲಿಬೇಕು. ಈಗ ಶ್ಲೋಕ 41 ಹೋಗೋಣ. ನಾರಾಯಣಿ ಚೈತನ್ಯರ ಉಚ್ಚಿಷ್ಟ ಭಜನ ತಾನ್ರ ಗರ್ಭೆ ಜನ್ಮಿಲ ಶ್ರೀದಾಸ ವೃಂದಾವನ. ಪದ್ಮ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ಶ್ಲೋಕ 41. ನಾರಾಯಣೇ ಚೈತನ್ಯರ ಉಚ್ಚಿಷ್ಟ ಭಜನ ತಾರ್ಹೇರ ಗರ್ಭೆ ತನ್ಮಿಲಾ ಶ್ರೀದಾಸ ವೃಂದಾವನ. ನಾರಾಯಣಿಯು ಚೈತನ್ಯರ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಉಚ್ಚಿಷ್ಟ ಭಾಜನ, ಒಬ್ಬರು ಉಂಡು ಬಿಟ್ಟ ಉಳಿದ ಆಹಾರವನ್ನು ಉಣ್ಣುವವನು. ತಾಜ್ರ ಆಕೆಯ ಗರ್ಭದಲ್ಲಿ ಜನ್ಮಿಲ ಎತ್ತಿದರು ಶ್ರೀದಾಸ ವೃಂದಾವನ ದಾಸ ಠಾಕೂರರು. ಅನುವಾದ. ಶ್ರೀ ಚೈತನ್ಯ ಮಹಾಪ್ರಭುಗಳು ಉಂಡು ಉಳಿಸಿದ ಆಹಾರವನ್ನು ನಾರಾಯಣಿಯು ನಿರಂತರವಾಗಿ ಉಣ್ಣುತ್ತಾಳೆ. ಶ್ರೀಲ ವೃಂದಾವನ ದಾಸ ಠಾಕೂರರು ಆಕೆಯ ಗರ್ಭದಲ್ಲಿ ಹುಟ್ಟಿದವರು. ಭಾವಾರ್ಥ. ಕವಿಕರ್ಣಪುರ ಎನ್ನುವರು ಬರೆದಿರುವ
ಜೀರ್ಣೋದ್ ಗೌರನೋದ್ದೇಶ ದೀಪಿಕಾ ಎನ್ನುವ ಗ್ರಂಥವು ಗೌರಗಣೋದ್ದೇಶ ದೀಪಿಕಾ ಗೌರವ ಗೌರ ಗಣೋದ್ವೇಷ ದೀಪಿಕಾ ಎನ್ನುವ ಗ್ರಂಥವು ಈ ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲ ಸಂಗಾತಿಗಳ ಪರಿಚಯವನ್ನು ಒದಗಿಸುತ್ತದೆ. ಅಷ್ಟೇ ಅಲ್ಲ, ಆ ಸಂಗಾತಿಗಳು ಪೂರ್ವದಲ್ಲಿ ಏನಾಗಿದ್ದರು ಎಂಬುದನ್ನು ವರ್ಣಿಸುತ್ತದೆ. ಪ್ರಸ್ತುತ ಗ್ರಂಥದ 43ನೇ ಶ್ಲೋಕದಲ್ಲಿ ನಾರಾಯಣಿಯ ಬಗೆಗೆ ಒಂದು ಮಾತು ಬರುತ್ತದೆ. ಅಂಬಿಕಾಯ ಸ್ವಸ್ಯ ಯಾಸಿನ್ ನಾಮ್ನ ಶೀಲ ಕಿಲಂಬಿಕಾ ಕೃಷ್ಣೋಷ್ಟಿಷ್ಟಂ ಭುಂಜನ ಪ್ರಭುಂಜನ ಕೃಷ್ಣೋಚ್ಚಿಷ್ಟಂ ಪ್ರಭುಂಜನ. ಕೇಳ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪದ್ಮ ಮಾತಾಜಿ ಎಲ್ಲಿದ್ದೀರಿ? ಚೈತನ್ಯರು ಹುಟ್ಟಿದ ಬಳಿಕ ಆ ಕಿಲಂಬಿಕೆಯು ಪ್ರಭುವಿನ ಶ್ರೀ ಚೈತನ್ಯ ಮಹಾಪ್ರಭು ಉಂಡು ಬಿಟ್ಟ ಆಹಾರವನ್ನು ಸೇವಿಸುತ್ತಿದ್ದಳು. ಈ ಕೀಲಂಬಿಕೆಯೇ ಶ್ರೀನಿವಾಸ ಠಾಕೂರರ ಸೋದರನ ಮಗಳಾದ ನಾರಾಯಣಿ. ಮುಂದೆ ನಾರಾಯಣಿಯು ಬೆಳೆದು ಅವಳಿಗೆ ಮದುವೆಯೂ ಆದಾಗ ಶೀಲ ವೃಂದಾವನ ದಾಸ ಠಾಕೂರರು ಆಕೆಯಲ್ಲಿ ಜನಿಸಿದರು. ಪ್ರಭುವಿಗೆ ಸಲ್ಲಿಸಿದ ಭಕ್ತಿ ಸೇವೆಯನ್ನು ಲೆಕ್ಕಕ್ಕೆ ಹಿಡಿದು ಶ್ರೀಕೃಷ್ಣ ಭಕ್ತನೊಬ್ಬನನ್ನು ಕೊಂಡಾಡಲಾಗುತ್ತದೆ. ಇದೇ ಲೆಕ್ಕದ ಅನುಸಾರ ಶೀಲ ವೃಂದಾವನ ದಾಸ ಠಾಕೂರರು ನಾರಾಯಣಿಯ ಮಗನೆಂಬುದು ನಮಗೆ ತಿಳಿದಿದೆ. ಈ ಸಂಬಂಧದಲ್ಲಿ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಒಂದು ಟಿಪ್ಪಣಿ ಹೇಳುತ್ತಾರೆ. ವೃಂದಾವನ ದಾಸ ಠಾಕೂರರ ತಂದೆಯ ವಂಶದ ಬಗ್ಗೆ ಉಲ್ಲೇಖವು ಎಲ್ಲೂ ಇಲ್ಲದಿರುವುದು ಹೌದಾದರೂ ಅದನ್ನು ತಿಳಿದುಕೊಳ್ಳುವುದರ ಅಗತ್ಯವಿಲ್ಲವಾದ್ದರಿಂದ ಉಲ್ಲೇಖವು ಇಲ್ಲೇ ಎಂಬುದೇ ಆ ಮಾತು. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಈಗ ನಮಗೆ ವೃಂದಾವನ ದಾಸ್ ಠಾಕೂರರ ಬಗ್ಗೆ, ಅವರ ತಾಯಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಚೈತನ್ಯ ಭಾಗವತವನ್ನು ಬರೆದಿರತಕ್ಕಂಥ ವೃಂದಾವನ ದಾಸ್ ಠಾಕೂರ್ ಅವರು ಎಲ್ಲಿ ಯಾರಿಗೆ ಯಾವ ಒಂದು ಕುಟುಂಬದಲ್ಲಿ ಹುಟ್ಟಿದರು, ಅವರು ಹುಟ್ಟಿರುವ ಕುಟುಂಬ ಮಹಾಪ್ರಭುಗಳ ಒಂದು ಕ್ಲೋಸ್ ಅಸೋಸಿಯೇಟ್ಸ್ ಅಂತೆ ಇವರು. ಯಾರು? ಈ ತಾಯಿ ನಾರಾಯಣಿ. ಸೊ ನಾರಾಯಣಿ ತಾಯಿ ಹೆಸರು ನಾರಾಯಣಿ. ಅವಳು ಪೂರ್ವದಲ್ಲಿ ಏನಾಗಿದ್ಲು ಅಂದರೆ, ಭಗವಾನ್ ಕೃಷ್ಣನ ಆ ಒಂದು ಲೀಲೆಯಲ್ಲಿ ಅಂಬಿಕಾ ಅಂತ ಒಂದು ಹೆಂಗಸು ಭಗವಂತ ಕೃಷ್ಣನನ್ನ ಅವಳು ಲಾಲಿಸ್ತಿದ್ರು ಚಿಕ್ಕ ಮಗು ಆಗಿದ್ದಾಗ. ಆ ಅಂಬಿಕೆಗೆ ಒಂದು ತಂಗಿ ಇದ್ಲು, ಕಿಲಂಬಿಕಾ ಅಂತ ಅವಳ ಹೆಸರು. ಸೊ ಆ ಕಿಲಂಬಿಕಾ ಏನಾಯ್ತು, ಆ ಕಿಲಂಬಿಕವೇ ಈ ನಾರಾಯಣಿಯಾಗಿ ಹುಟ್ಟುತ್ತಾಳೆ. ಎಲ್ಲಿ ಹುಟ್ಟುತ್ತಾಳೆ ಕಿಲಂಬಿಕೆ? ಅದು ಶ್ರೀನಿವಾಸ ಠಾಕೂರರ ಅಣ್ಣನ ಮಗಳು ನಾರಾಯಣಿ ಹುಟ್ಟುತ್ತಾಳೆ. ಮತ್ತೆ ಈ ನಾರಾಯಣಿಗೆ ಅವರ ಗರ್ಭದಲ್ಲಿ ಶ್ರೀ ವೃಂದಾವನ ದಾಸ ಠಾಕೂರರ ಜನ್ಮ ಆಯಿತು. ಇದನ್ನ ನೋಡೋಣ. ಅಂದ್ರೆ ಈಗ ಆ ನಾರಾಯಣಿ ಕೇವಲ 4 ವರ್ಷ ಆಗಿದ್ದಾಗ, ಚಿಕ್ಕ ಹುಡುಗಿ, ಅವಾಗ ಏನಾಯ್ತು ಅಂತಂದ್ರೆ ಒಂದು ಲೀಲೆ ನೋಡಿ. ಚೈತನ್ಯ ಮಹಾಪ್ರಭುಗಳು ಅವರು ಮಹಾಪ್ರಕಾಶ ಲೀಲೆಯನ್ನು ತೋರಿಸಿದ್ರು. ಎಲ್ಲಿ? ಶ್ರೀವಾಸ ಅಂಗನ್ ನೀವು ನೋಡಿರಬಹುದು. ಮಾಯಾಪುರದಲ್ಲಿ ಶ್ರೀವಾಸ ಅಂಗನ್ ಅಂತ ಅಲ್ಲಿ ಒಂದು ಶ್ರೀವಾಸ್ ಅವರ ಮನೆ. ಸೊ ಅಲ್ಲಿ ಏನಾಯ್ತು, ಮಹಾಪ್ರಕಾಶ ಲೀಲೆ ತೋರಿಸಿದ್ರು. ಅವಾಗ ಅವರು ಉಚ್ಚಿಷ್ಟವನ್ನ ಅವರೇ ಚೈತನ್ಯ ಮಹಾಪ್ರಭುಗಳೇ ಆ ನಾರಾಯಣಿ 4 ವರ್ಷದ ಹುಡುಗಿ ಅವಳಿಗೆ ಹೀಗೆ ಎಸೆದರಂತೆ. ಸೊ ಆ ಎಸೆದ ಆ ಉಚ್ಚಿಷ್ಟವನ್ನ ಈ ನಾರಾಯಣಿ ಸೇವಿಸ್ತಾಳೆ. ಸೊ ಆಮೇಲೆ ಆ ಉಚ್ಚಿಷ್ಟ ತೆಗೆದುಕೊಂಡ ಅವಳು ಸೇವಿಸಿದ ಮೇಲೆ ಅವಳಿಗೊಂಥರ ಇದಾಯ್ತಂತೆ. ಅಂದರೆ ಅವಳಿಗೆ ಭಾವೋನ್ಮಾದಕ್ಕೆ ಹೋದ್ಲಂತೆ ಅವಳು ನಾರಾಯಣಿ. ಅಂದರೆ ಕೃಷ್ಣ ಪ್ರೇಮ ಅವಳಿಗೆ ಪ್ರದಾನ ಮಾಡಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಮತ್ತೆ ಅವಳು ಅಳ್ತಾ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ಲಂತೆ. ಆಮೇಲೆ ವೃಂದಾವನ ದಾಸ್ ಠಾಕೂರ ಅವಳೇ ದೊಡ್ಡವಳಾದ್ಮೇಲೆ ವೃಂದಾವನ ದಾಸ್ ಠಾಕೂರು ಅವಳಿಗೆ ಹುಟ್ಟುತ್ತಾರೆ. ಅಂದರೆ ಇದು ವೃಂದಾವನ ದಾಸ್ ಠಾಕೂರರಿಗೆ ಅವರಿಗೆ ತಾಯಿಯಿಂದನೇ, ತಾಯಿ ಮೂಲಕವೇ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ಅವರಿಗೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಈ ನಾರಾಯಣಿ ಕಿಲಂಬಿಕಾ ಆಗಿರ್ತಾಳೆ ಹಿಂದೆ ಕೃಷ್ಣ ಲೀಲೆಯಲ್ಲಿ ಅಂತ ನಾವು ನೋಡಿದ್ವಿ. ಈಗ ವೃಂದಾವನ ದಾಸ್ ಠಾಕೂರರ ತಂದೆ ಇಲ್ಲಿ ಬಗ್ಗೆ ಇದರ ನೋಡಿ, ತಂದೆಯ ಬಗ್ಗೆ ಇಲ್ಲಿ ಉಲ್ಲೇಖ ಇಲ್ಲ. ಯಾಕೆಂದರೆ ಅದನ್ನು ತಿಳಿದುಕೊಳ್ಳುವ ಅಗತ್ಯ ಇಲ್ಲ. ಇದು ಮಾತು ಇಲ್ಲಿ ನೋಡೋಣ ಹೇಗೆ ಅಂತಂದರೆ, ವೃಂದಾವನ ದಾಸ್ ಠಾಕೂರರ ತಂದೆ ಹೆಸರು
ವೈಕುಂಠನಾಥ ವಿಪ್ರ ಅಂತ ಆಗಿತ್ತಂತೆ. ಅವರು ವೈಕುಂಠನಾಥ ವಿಪ್ರ ಹೇಳ್ತಕ್ಕಂಥವ್ರು ಬಾಂಗ್ಲಾದೇಶದವರು, ಈಗಿನ ಬಾಂಗ್ಲಾದೇಶ. ಮೊದಲು ಬಾಂಗ್ಲಾದೇಶ ಭಾರತಕ್ಕೆ ಸೇರಿತ್ತು, ಈಗಿನ ಬಾಂಗ್ಲಾದೇಶ. ಸೊ ಅಲ್ಲಿ ಏನಾಯಿತು, ಅವರು ವೈಕುಂಠದಾಸ ವಿಪ್ರ ಅವರು ನಾರಾಯಣಿ ದೇವಿ ಇನ್ನೂ ಪ್ರೆಗ್ನೆಂಟ್ ಇರುವಾಗ, ಅಥವಾ ಈ ವೃಂದಾವನ ದಾಸರ ಚಿಕ್ಕ ಒಂದು ಚಿಕ್ಕ ಮಗು, 5-6 ತಿಂಗಳ ಶಿಶು, ಒಂದು ವರ್ಷದೊಳಗೆ, ಆವಾಗ ಅವರ ತಂದೆ ತೀರ್ಕೊಂಡ್ರಂತೆ, ಈ ನಾರಾಯಣ ವಿಪ್ರ. ಆವಾಗ ಈ ನಾರಾಯಣಿ ಎಂಥದ್ದು ವೈಕುಂಠನಾಥ ವಿಪ್ರ ಅಂತ. ಸೊ ಅವರು ತೀರ್ಕೊಂಡ್ಮೇಲೆ ಈ ನಾರಾಯಣಿ ಏನು ಮಾಡ್ತಾಳೆ, ಅವಳು ತಂದೆ ಮನೆಗೆ ಬರ್ತಾಳೆ ಅಲ್ವಾ. ಚಿಕ್ಕ ಇನ್ನೂ ಅಂದರೆ ತುಂಬ ಚಿಕ್ಕ ಮಗು, ಯಾರು ಈ ವೃಂದಾವನದಾಸ್ ಠಾಕೂರ್ ಅವರನ್ನು ಕರ್ಕೊಂಡು ಬರ್ತಾಳೆ ತಂದೆ ಮನೆಗೆ. ತಂದೆ ಮನೆ ಅಂದರೆ ಇದು ಶ್ರೀನಿವಾಸ ಪಂಡಿತರ ಮನೆಯೇ. ಶ್ರೀನಿವಾಸ ಪಂಡಿತರ ಅವರು ಅಣ್ಣನವರು, ಇವರ ನಾರಾಯಣ ತಂದೆ ಅಲ್ಲಿ ಬರ್ತಾಳೆ. ಸೊ ಹಾಗಾಗಿ ವೃಂದಾವನ ದಾಸ್ ಠಾಕೂರರು ಅವರು ಮಾವನ ಮನೆಯಲ್ಲೇ ಬೆಳೆದ್ರು ಅಲ್ವಾ, ಚಿಕ್ಕಂದಿರಿಂದ ಅಲ್ಲೇ ಬೆಳೆದಿದ್ದು. ಆಮೇಲೆ ಶ್ರೀನಿವಾಸ ಅಂಗಣದಲ್ಲಿ ಅಲ್ಲಿ ಎಲ್ಲರೂ ಕೂಡ ಅಂದರೆ ಈ ಪಂಚತತ್ವ ಎಲ್ಲ ಅವರು ಅಲ್ಲಿ ತುಂಬ ರಾತ್ರಿಡೀ ಅವರು ಇದನ್ನು ಮಾಡ್ತಾ ಇದ್ರು ಅಲ್ವಾ, ಕೀರ್ತನೆ ಮಾಡ್ತಾ ಇದ್ರು. ಮತ್ತೆ ಮನೆಯಲ್ಲಿ ದಿನನಿತ್ಯ ಕೀರ್ತನೆ, ಮತ್ತೆ ಎಲ್ಲ ಆಧ್ಯಾತ್ಮಿಕ ವಾತಾವರಣ, ಅದರಲ್ಲಿಯೇ ವೃಂದಾವನ ದಾಸರು ಬೆಳೆದ್ರು. ಅದರಲ್ಲಿ ಬೆಳೆದು ಅವರಿಗೆ ತಾಯಿ ಕೂಡ ಅವಳಿಗೆ ತುಂಬ ಚೆನ್ನಾಗಿ ಈ ಒಂದು ಆಧ್ಯಾತ್ಮಿಕವಾಗಿ ಬೆಳೆಸಿದ್ದಾಳೆ. ಸೊ ಇವರೆಲ್ಲರೂ ಕೂಡ ವೃಂದಾವನ ದಾಸ್ ಠಾಕೂರರು, ನಾರಾಯಣಿ, ಆಮೇಲೆ ಶ್ರೀವಾಸ್ ಎಲ್ಲರೂ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ಕ್ಲೋಸ್ ಅಸೋಸಿಯೇಟ್ಸು. ಆದ್ರಿಂದ ಇದೇನು, ಅವರಿಗೆ ಭಗವಂತನ ಅನುಗ್ರಹ ತುಂಬ ಇದೆ. ಹರೇ ಕೃಷ್ಣ. ಅರ್ಥ ಆಯ್ತಲ್ಲ ಇದು? ಹರೇ ಕೃಷ್ಣ. ಆಯ್ತಾ? ಇನ್ನೊಂದು ಶ್ಲೋಕ ಮಾಡ್ಬೇಕಾ? ಇಲ್ಲಿಗೆ ಎಂಡ್ ಮಾಡೋಣ. ತಾಂದ್ರಕಿ ಅದ್ಭುತ ಚೈತನ್ಯ ಚರಿತ ವರ್ಣನ, ಯಾಹಾರ ಶ್ರವಣೆ ಶುದ್ಧ ಕೈಲ ತ್ರಿಭುವನ. ಪದ್ಮಾವತಿ ಮಾತಾಜಿ ಓದ್ತೀಯದ ಮಾತಾಜಿ? ಪದ್ಮಾವತಿ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಸ್ವಲ್ಪ ಮಾತಾಜಿ ಎಲ್ಲಿಂದ ಮಾತಾಜಿ? ಮಾಡಿ ಮಾತಾಜಿ, ಕೆಳಗೆ ಮಾಡಿ ಮಾತಾಜಿ, ಸ್ವಲ್ಪ ಶ್ಲೋಕ ಕಾಣಿಸೋದಿಲ್ಲ. ಶ್ಲೋಕ 42. ತಾಂಡ್ರಾಕಿ ಅದ್ಭುತ ಚೈತನ್ಯ ಚರಿತ ವರ್ಣನ, ಯಾಹಾರ ಶ್ರವಣೆ ಶುದ್ಧ ಕೈಲ ತ್ರಿಭುವನ. ಚೈತನ್ಯ ಚರಿತ ತಾಂಡ್ರ ಶ್ರೀಲ ವೃಂದಾವನ ದಾಸ ಠಾಕೂರರ ಕಿ ಏನು ಅದ್ಭುತ ಆಶ್ಚರ್ಯಕರವಾದ ಚೈತನ್ಯ ಚರಿತ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ವರ್ಣನ ಬಣ್ಣನೆ, ಯಾವಾಗ, ಯಾಹಾರ ಅವನ, ಅದೇನು ಸರಿಯಾಗಿ ಕಾಣಿಸ್ತಾ ಇಲ್ಲ ಮಾತಾಜಿ. ಯಾಹಾರ ಅದಕ್ಕರ್ಥ ಅದರ ಆಯ್ತು ಮಾತಾಜಿ, ಬಿಡಿ ಅದನ್ನ ಮುಂದುವದಿ. ಹರೇ ಕೃಷ್ಣ. ಶ್ರವಣೆ ಕೇಳುವುದರಿಂದ ಆಗುತ್ತಾನೆ, ಕೈಲ ಮಾಡಿದರು ತ್ರಿಭುವನ, ಅದು ಕಾಣಲ್ಲ. 3 ಜಗತ್ತುಗಳನ್ನು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಾನ್ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ವೃಂದಾವನ ದಾಸ ಠಾಕೂರರು ಬಹು ಅದ್ಭುತವಾದ ರೀತಿಯಲ್ಲಿ ವರ್ಣಿಸಿದ್ದಾರೆ. 3 ಲೋಕಗಳಲ್ಲಿನ ಯಾವನು ಆ ಲೀಲೆಗಳ ಶ್ರವಣ ಮಾಡುತ್ತಾನೋ ಅವನು ಪರಿಶುದ್ಧನಾಗುತ್ತಾನೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಹಾಗಾಗಿ ಇಲ್ಲಿ ನೋಡಿ, ತಮ್ಮ ಹಿಂದಿನ ಆಚಾರ್ಯರುಗಳು ಬರೆದಿರ್ತಕ್ಕಂಥ ಕೃತಿಯನ್ನ ಅವರು ತುಂಬ ಕೊಂಡಾಡ್ತಾ ಇದ್ದಾರೆ, ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು. ಸೊ ಹಾಗಾಗಿ ಆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ವೃಂದಾವನ ದಾಸ್ ಠಾಕೂರರು ತುಂಬ ಒಳ್ಳೆಯದಾಗಿ ವರ್ಣನೆ ಮಾಡಿದ್ದಾರೆ, ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. 3 ಲೋಕಗಳಲ್ಲಿ ಯಾರ ಶ್ರವಣ ಮಾಡ್ತಾರೆ ಅವರು ಪರಿಶುದ್ಧರಾಗ್ತಾರೆ. ಯಾರು ಬೇಕಾದ್ರೂ ಯವನರಾಗಿರ್ಬೋದು, ಅತಿ ಪರಮ ನಾಸ್ತಿಕರಾಗಿರ್ಬೋದು, ಯಾರು ಕೇಳಿದ್ರು ಅವ್ರು ಪರಿಶುದ್ಧ ಭಕ್ತರಾಗ್ಬಿಡ್ತಾರಂತೆ. ಸೊ ಹಾಗಾಗಿ ಇಲ್ಲಿ ನಾವೇನು ತಿಳ್ಕೊಳ್ಳೋದು ಅಂತಂದ್ರೆ, ಹೀಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಗುರು ಆಚಾರ್ಯರುಗಳನ್ನ ಯಾವ ರೀತಿ ಕೊಂಡಾಡ್ತಾರೆ. ನಾವು ಶುದ್ಧ ವೈಷ್ಣವರನ್ನ ಕೊಂಡಾಡಬೇಕಂತೆ, ಅವರನ್ನ ಕೀರ್ತಿಸಬೇಕು.
ಸೊ ಯಾಕೆಂದ್ರೆ ಭಗವಂತ ನಮಗೆ ಸಿಕ್ಕುದು ಹೇಗೆ, ಭಗವಂತನನ್ನ ಡೈರೆಕ್ಟ್ ನಮಗೆ ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಆಗೋಲ್ಲ ಅಲ್ವಾ. ಗೋಪಿ ಬರ್ತು ಪದಕಮಲಯೋ ದಾಸಾನು ದಾಸಾನು ದಾಸಃ. ಭಗವಂತನ ಶುದ್ಧ ಭಕ್ತರನ್ನ ನಾವು ಸೇವೆ ಮಾಡಬೇಕು, ಅವರನ್ನ ಕೊಂಡಾಡಬೇಕು ಅಲ್ವಾ. ಅದನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವರು ಬರೆದಿರ್ತಕ್ಕಂಥ ಕೃತಿಯನ್ನ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಅದನ್ನ ಯಾರು ಓದಿದ್ರು ಕೂಡ ಪರಿಶುದ್ಧ ಭಕ್ತರಾಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಸೊ ಹಾಗಾಗಿ ಇದನ್ನೆಲ್ಲ ನಾವು ರೂಢಿಸ್ಕೊಳ್ಬೇಕು. ನಾವು ವೈಷ್ಣವರನ್ನ ಗ್ಲೋರಿಫೈ ಮಾಡೋದು, ಕೀರ್ತಿಸುವುದು, ಅವರ ಮಹಿಮೆಗಳನ್ನ ಹಾಡೋದು. ಅವಾಗ ಭಗವಂತ ಖುಷಿ ಆಗ್ತಾರಂತೆ. ಭಗವಂತ ಗುಣಗಾನ ಮಾಡೋಕ್ಕಿಂತ ಅವನ ಶುದ್ಧ ಭಕ್ತರ ಗುಣಗಾನ ಮಾಡಿದರೆ ಭಗವಂತ ತುಂಬ ಅನುಗ್ರಹ ಕೊಡ್ತಾ ಖುಷಿ ಪಡ್ತಾನೆ. ಸೊ ಹಾಗಾಗಿ ಇಲ್ಲಿಗೆ ಮುಗಿಸೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಭಕ್ತರಿಗೆ ನಮಸ್ಕಾರಗಳು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ನಿಮ್ಮ ಹರೇ ಕೃಷ್ಣ ಮಾತಾಡಿ. ಧನ್ಯವಾದಗಳು. ಅಟೆಂಡೆನ್ಸ್ ಹಾಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಮಾತಾಜಿ ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಅಟೆಂಡೆನ್ಸ್ ಸರಿಯಾಗಿ ಬರ್ತಾ ಇಲ್ಲ. ಬರ್ತಾ ಇದೆ, ನನಗಂತೂ ಬಂದಿದೆ ಮಾತಾಜಿ. ನೆಟ್ವರ್ಕ್ ಬರ್ಲಿಲ್ಲ ಮಾತಾಜಿ. ನಮ್ಗೆಲ್ಲ ಬಂದಿದೆ ಮಾತಾಜಿ. ಹಾಕ್ತೀನಿ, ಇನ್ನೊಮ್ಮೆ ಹಾಕ್ತೀನಿ. ಬಂದಿದೆ, ಮೂವ್ ಆಗ್ತಾನೆ ಇಲ್ಲ. ನೆಟ್ವರ್ಕ್ ಸ್ಲೋ ಇದೆ ಮಾತಾಜಿ.